ಇದು ಸ್ಪಂದನ ಟಿವಿ ಹಾಗೆಯೇ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಅರ್ಪಿಸುವಂತಹ ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ ಜೂನಿಯರ್ಸ್ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲರನ್ನು ಕೂಡ ಪ್ರೀತಿಯಿಂದ ಮತ್ತೊಮ್ಮೆ ಸ್ವಾಗತಿಸುತ್ತಾ ಮಹಾಯುದ್ಧವನ್ನು ಪ್ರಾರಂಭಿಸುವಂತ ಹೊತ್ತು. ಸೊ ಇವತ್ತಿನ ಎಪಿಸೋಡಲ್ಲಿ ಖಾಲಿ ನಾನಿದ್ರೆ ಸಾಕಾಗಲ್ಲ, ನನ್ನ ಕೋ ಹೋಸ್ಟ್ ಎಲ್ಲಿ ಹೋಗಿದ್ದಾರೆ ಅಂತಾನೆ ಗೊತ್ತಿಲ್ಲ, ಅವರ ಪತ್ತೇನೇ ಇಲ್ಲ. ಬಟ್ ನಮ್ಮ ಜಡ್ಜಸ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಜಡ್ಜಸ್ ಅನ್ನು ವೆಲ್ಕಮ್ ಮಾಡುವಂತ ಹೊತ್ತು. ಸೊ ವಿ ಹ್ಯಾವ್ ವೆರಿ ಟ್ಯಾಲೆಂಟೆಡ್ ಜಡ್ಜ್ ಸೂರಜ್ ಸನಿಲ್ ಅವರು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಅಂತ ಹೇಳ್ತಾ, ಆ್ಯಂಡ್ ವಿ ಹ್ಯಾವ್ ವೆರಿ ಗಾರ್ಜಸ್ ಆ್ಯಂಡ್ ಬ್ಯೂಟಿಫುಲ್ ಜಡ್ಜ್ ದಟ್ ಈಸ್ ಸಾಕ್ಷಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆ್ಯಂಡ್ ವಿ ಹ್ಯಾವ್ ಆರ್ ಹ್ಯಾಂಡ್ಸಮ್ ಜಡ್ಜ್ ದಟ್ ಈಸ್ ಸುಮಿತ್ ತಾಮೀನ್, ನಿಮಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಸ್, ಜಡ್ಜಸ್ಗಳು ರೆಡಿ, ನಾನು ರೆಡಿ, ಹಾಗೆಯೇ ನಮ್ಮ ಸ್ಪೆಷಲ್ ಗೆಸ್ಟ್ ಕೂಡ ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ಇದ್ದಾರೆ. ದಟ್ ಈಸ್ ಸುದರ್ಶನ್ ಎಂ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮ ಮಹಾಯುದ್ಧ ಏನಿದೆ ಇವತ್ತು ಕೂಡ ನಡೀಲಿಕ್ಕೆ ಇದೆ. ಇನ್ನು ತಡ ಮಾಡದೆ ನಮ್ಮ ಕಂಟೆಸ್ಟೆಂಟ್ ಅನ್ನು ವೇದಿಕೆಗೆ ಕರೆಯುವಂತ ಹೊತ್ತು. ಇಲ್ಲಿಯ ತನಕ 5 ಜನ ಕರ್ನಾಟಕದ ಅದ್ಭುತ ಪ್ರತಿಭೆಗಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ಆಗಿದೆ. ಈ 5 ಜನಗಳಿಗೆ ಕಂಟೆಸ್ಟೆಂಟ್ಗಳಿಗೆ ಮತ್ತೆ ಟಕ್ಕರ್ ಕೊಡೋದಕ್ಕೆ ಈ ವಾರದ ಮೊದಲ ಸ್ಪರ್ಧೆಯನ್ನ ವೇದಿಕೆಗೆ ಸ್ವಾಗತಿಸಿಕೊಳ್ಳಬೇಕಿದೆ. ಅದು ಜೋರಾದ ಚಪ್ಪಾಳೆಗಳೊಂದಿಗೆ ವೇದಿಕೆಗೆ ಸ್ವಾಗತಿಸಿ ತನುಶ್ರೀ ಫ್ರಮ್ ಹುಬ್ಬಳ್ಳಿ. ಯಾರ್ ಹುಬ್ಬಳ್ಳಿ ಪೂರಿ ಬಂದಿವುನಿ ಹಾರಿ ಅನ್ನಂಗೆ ಹುಬ್ಬಳ್ಳಿಯ ಧಾರವಾಡದಿಂದ ತನುಶ್ರೀ ಏನಾದರೂ ಧಾರವಾಡ ಪೇಡ ಗಿಡ ತಂದಿದ್ದಿ? ಯಾಕ್ರಿ ಅಪ್ಪ, ನಾವು ಕರಾವಳಿ ಮಂದಿ ಕಾಯ್ತಿದ್ವಿ ಧಾರವಾಡ ಪೇಡ ಬರತ್ತೆ, ನಾವೆಲ್ಲ ಹೊಟ್ಟೆ ತುಂಬ ತಿಂದು ಬಾಯೆಲ್ಲ ಸಿಹಿ ಮಾಡ್ಕೊಂಬ ಅಂತೇಳಿ. ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಮಾಡಿ ತೊಗೊಂಬಂದು ಕೊಡ್ತೀನಲ್ಲ. ಇದು ಮ್ಯಾಚ್ ಫಿಕ್ಸಿಂಗ್ ನಡೀತಾ ಉಂಟು ಅಂತೇಳಿ ಒಬ್ಬೊಬ್ರು ಹೊಡಿಲಿಕ್ಕಿಲ್ಲ. ನಂಗೆ 6 ಕೋಟಿ ಕನ್ನಡ ಜನ 60 ಜನನಾದರೂ ಬಂದು ಧರ್ಮ ಡೇಟ್ ಹೊಡಿತಾರೆ. ಇರಲಿ, ನನಗೆ ತಿನ್ನಿಸಿದ್ರೆ ಮುಂದೆ ಹೋಗ್ತಿರಲ್ಲ ಗೊತ್ತಿಲ್ಲ. ನಮ್ಮ ಸೂರಜ್ ಸರಿಗೆ ಏನಾದರೂ ಅಲ್ಲ, ನಮಗೆ ಬೇಡ ತಿನ್ಸೋದು, ಕೇಳಿರೋದು ನೀವು, ತಿನ್ಬೇಕಿರೋದು ನೀವೇ. ನಾನು ಏನೇ ಕೇಳಿದ್ರು ನಿಮ್ಮ ಸಲುವಾಗಿ ಕೇಳೋದು. ಇಲ್ಲ ಪರವಾಗಿಲ್ಲ, ಥ್ಯಾಂಕ್ ಯು ಸೋ ಮಚ್, ನಾವು ಆರಾಮ ಇದ್ದೇವೆ ಇಲ್ಲಿ. ಓಕೆ, ಈ ಪರ್ಫಾರ್ಮೆನ್ಸ್ ಹುಬ್ಬಳ್ಳಿಯ ನಮ್ಮ ಧಾರವಾಡ ಹುಡುಗಿ ಪರ್ಫಾರ್ಮೆನ್ಸ್ ಹೆಂಗಾಯ್ತು ಅಂತೇಳಿ ನಮ್ಮ ಮಂಗಳೂರಿನ ಹುಡುಗ ಹೇಳ್ಬೇಕ್ರಿ ಅಪ್ಪ. ತನುಶ್ರೀ, ಹಾಯ್.
ತುಂಬ ಒಂದು ಎಕ್ಸ್ಟ್ರಾರ್ಡಿನರಿ ಎನರ್ಜಿ ಇರುವ ಪರ್ಫಾರ್ಮೆನ್ಸ್. ನನಗೆ ತುಂಬ ಎನರ್ಜಿ, ಭರ್ಬರ್ಕೆ ಎನರ್ಜಿ ಅಂತ ಹೇಳ್ತಾರಲ್ವ, ಅಷ್ಟು ಎನರ್ಜಿ ಇತ್ತು ನಿಮ್ಮ ಪರ್ಫಾರ್ಮೆನ್ಸಲ್ಲಿ. ನನಗೆ ಏನು ಇಷ್ಟ ಅನಿಸ್ತಂದರೆ ಈ ಡ್ಯುವೆಲ್ ಕ್ಯಾರೆಕ್ಟರ್ನ ಐಡಿಯಾನ ಹಿಡ್ಕೊಂಡು ನೀವು ಸ್ಟೇಜಿಗೆ ಬಂದಿರೋದು ಹ್ಯಾಟ್ಸ್ ಆಫ್. ಆ್ಯಂಡ್ ನನಗೆ ಇಂಥ ಸಾಂಗ್ಸ್ಗಳು ತುಂಬ ಇಷ್ಟ ಆಗುತ್ತೆ. ಅದರ ಹತ್ರ ಎಲ್ಲರೂ ಅದನ್ನೇ ಮಾಡಬೇಕಂತಲ್ಲ, ಬಟ್ ಇಂಥ ಡ್ಯಾನ್ಸು ನನಗೆ ಇಷ್ಟ ಆಗುತ್ತೆ. ಇದರಲ್ಲಿ ನನಗೆ ಡ್ಯಾನ್ಸ್ ಕಾಣಲಿಕ್ಕೆ ಸಿಕ್ತು. ಆದರೆ ಮುಂಚಿನ ಕಾಲದ ಸಾಂಗ್ಸ್ಗಳನ್ನು ತಗೊಂಡಾಗ, ಫಾರ್ ಎಕ್ಸಾಂಪಲ್ ಲಿರಿಕ್ಸ್ ಮೇಲೆ ನೀವು ಸ್ಟೆಪ್ನ ವರ್ಕ್ ಮಾಡಬೇಕು. ಏರಿ ಮೇಲೆ ಏರಿ ಆಮೇಲೆ ಕೆಳಗೆ ಹಾರಿ, ಸೊ ಆ ಮೀನಿಂಗ್ನ ನಿಮ್ಮ ಡ್ಯಾನ್ಸ್ ಮುಖಾಂತರ ನೀವು ತೋರಿಸಬೇಕು. ಅದು ಬಿಟ್ಟು ಬರೀ ಸ್ಟೆಪ್ಸೇ ಆಯಿತು ಇಲ್ಲಿ, ಅದು ನಿಮ್ಮ ಕೊರಿಯೋಗ್ರಾಫರ್ ಮತ್ತು ನೀವು ವರ್ಕ್ ಮಾಡಬೇಕು. ಆ ಸಣ್ಣ ಸಣ್ಣ, ಫಾರ್ ಎಕ್ಸಾಂಪಲ್ ನೀವು ರಾಜ್ಕುಮಾರ್ ಸಾಂಗ್ ತೊಗೊಂಡಾಗೆ ನಾನಿನ್ನ ಮರೆಯಲಾರೆ ಅವರು ಹ್ಯಾಂಡಲ್ಲೇ ತೋರಿಸ್ತಿದ್ರು. ಸೊ ಆ ಲಿರಿಕ್ಸ್ ಮೇಲೆ ವರ್ಕ್ ಮಾಡೋದು ಇಂಪಾರ್ಟೆಂಟ್. ಇನ್ನೊಂದು, ನೀವು ಡ್ಯುವೆಲ್ ಕ್ಯಾರೆಕ್ಟರ್ ತೊಗೊಂಡಾಗ ಹುಡುಗಂದು ಎಷ್ಟು ಪರ್ಫೆಕ್ಟಾಗಿ ಮಾಡ್ತೀರಾ, ಕಾಲು ಅಗಲ ಇಟ್ಟು ಒಂದು ಟಾಮ್ ಬಾಯ್ ಥರ ಏನು ಕ್ಯಾರೆಕ್ಟರ್ನ ನೀವು ಮಾಡಿದ್ರ, ಹುಡುಗಿಗೆ ಬರುವಾಗ ಅಷ್ಟೇ ನಯ ನಾಜೂಕು ಬೇಕಿತ್ತು. ಆ ಪಾಯಿಂಟು ಇನ್ನೂ ವರ್ಕ್ ಆಗಬೇಕು. ಅಂದರೆ ನನಗೆ ನೀವು ಡ್ಯಾನ್ಸ್ ಮಾಡಿದ್ರ, ಬಟ್ ಆ ಕ್ಯಾರೆಕ್ಟರ್ ನೀವು ತೊಗೊಂಡಾಗ ನೀವು ಅದನ್ನು ಜಸ್ಟಿಫೈ ಮಾಡಬೇಕು. ನಿಮಗೆ ಅದು ದೊಡ್ಡ ಚಾಲೆಂಜ್. ನನಗೆ ಹುಡುಗಿದು ಕ್ಯಾರೆಕ್ಟರ್ ಅಷ್ಟು ಜಸ್ಟಿಫೈ ಆಗಿಲ್ಲ ಇಲ್ಲಿ. ಸೊ ಇದರ ಬಗ್ಗೆ ವರ್ಕ್ ಮಾಡಿ ನಿಮ್ಮ ಪರ್ಫಾರ್ಮೆನ್ಸ್. ಅದರ್ವೈಸ್ ಸಾಂಗ್ ಸೆಲೆಕ್ಷನ್ಸ್ ಆ್ಯಂಡ್ ಐಡಿಯಾ ವೆರಿ ಗುಡ್. ಓಕೆ, ಲೆಟ್ಸ್ ಸಿ ಏನಾಗುತ್ತೆ. ತುಂಬ ಟಫ್ ಇದೆ ಕಾಂಪಿಟೇಷನ್ಸ್. ಒಂದೊಂದು ರೌಂಡ್ಸ್ ನಾವು ನಿನ್ನೆ ಎಪಿಸೋಡ್ಸ್ ನೋಡಿದಾಗ ಇವತ್ತಿನ ಎಪಿಸೋಡ್ ನೋಡುವಾಗ ಕಾಂಪಿಟೇಷನ್ ಲೆವೆಲ್ ತುಂಬ ಹೈ ಹೋಗ್ತಾ ಇದೆ. ಸೊ ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು. ಸರ್ ವರ್ಕು ಮಾಡ್ತೀನಿ ಸರ್, ಮತ್ತು ಥ್ಯಾಂಕ್ ಯು. ನೀವು ಮಾಡಲೇಬೇಕು ಸರ್, ಇಲ್ದಿದ್ರೆ ನೀವು ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ ಆಗೋಕ್ಕೆ ಚಾನ್ಸೇ ಇಲ್ಲ, ಅಷ್ಟು ಟಫ್ ಇದೆ. ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಹುಡುಗಿ ಮಾತಲ್ಲೇ ಮಳ್ಳು ಮಾಡ್ತಿದ್ದಾಳೆ ನಮ್ಮನ್ನು. ಓಕೆ, ಸುಮಿತ್ ಸರ್, ಹೇಗಾಯಿತು ಪರ್ಫಾರ್ಮೆನ್ಸ್? ತನುಶ್ರೀ, ಎಸ್ ಸರ್. ಎಸ್, ನೀವು ಸ್ಮೈಲ್ ಮಾತ್ರ ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು ವೆರಿ ಬ್ಯೂಟಿಫುಲ್. ಓಕೆ, ಇವನ್ ಅಟೈರ್ ತುಂಬ ಚೆನ್ನಾಗಿ ಕಾಣ್ತಿದೆ. ಆ ಸಾಂಗ್ ಸೆಲೆಕ್ಷನ್ಸ್ ನನಗೂ ತುಂಬ ಇಷ್ಟ ಆಯಿತು. ಓಲ್ಡ್, ವಿದೌಟ್ ಎನಿ ಮಿಕ್ಸಿಂಗ್, ಕಚ್ ಏನು ಮಾಡೋದೇ, ಎಡಿಟಿಂಗ್ ಪ್ಯೂರ್ ಏನು ಸಾಂಗ್ ಇದೆ ಅದರ ಮೇಲೆ ಪರ್ಫಾರ್ಮ್ ಮಾಡಿದ್ದೀರಾ. ಮತ್ತು ನೀವು ಕ್ಯಾರೆಕ್ಟರ್ ಸ್ವಿಚ್ ಮಾಡ್ತಿದ್ದೀರಲ್ವಾ, ದ್ಯಾಟ್ ವಾಸ್ ನೈಸ್. ಓಕೆ, ರೈಟ್ ವೇಲಿ ಪರ್ಫಾರ್ಮ್ ಮಾಡಿದ್ದೀರಾ, ರೈಟ್ ಎನರ್ಜಿ ಹಾಕಿದ್ದೀರಾ, ಎಷ್ಟು ಬೇಕು ಅಷ್ಟೇ. ಕೊರಿಯೋಗ್ರಫಿಯಲ್ಲಿ ಸ್ವಲ್ಪ ಇಂಪ್ರೂವೈಸ್ ಮಾಡ್ಬೋದಿತ್ತು ಅಂತ ಅನಿಸಿತು. ಮತ್ತು ಸೇಮ್ ಮೂಮೆಂಟನ್ನು ಪ್ಲೀಸ್ ರಿಪೀಟ್ ಮಾಡಬೇಡಿ. ವಿಚ್ ಒನ್? ಕಾಟೇಲ್ ಅಲ್ಲ, ಟ್ವಾಯ್ಸ್ ಮಾಡಿದ್ರೆ, ಸೊ ಅದಕ್ಕೆ ಏನು ಎಕ್ಸ್ಟ್ರಾ ಮಾರ್ಕ್ಸ್ ಏನು ಕೊಡ್ಲಿಕ್ಕೆ ಆಗಲ್ಲ. ಇಟ್ ವಾಸ್ ದ ಸೇಮ್ ಮೂಮೆಂಟ್. ಓಕೆ, ಆಲ್ ದ ಬೆಸ್ಟ್. ನೆಕ್ಸ್ಟ್ ಟೈಮ್ ಬರುವಾಗ ಪ್ಲೀಸ್ ಗಮನ ಇಟ್ಟು ಕಂಪೋಸ್ ಮಾಡಿ, ಸ್ವಲ್ಪ ಇಂಪ್ರೂವೈಸ್ ಮಾಡಿ ಕೊರಿಯೋಗ್ರಫಿಯಲ್ಲಿ. ಇಟ್ ವಾಸ್ ಎಸ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಇಷ್ಟೆಲ್ಲ ಆದಮೇಲೆ ಹೆಣ್ಗರಳು ಒಂದಿದೆ ಅಲ್ಲಿ. ಈ ಹೆಣ್ಮಗು ಪರ್ಫಾರ್ಮೆನ್ಸ್ ಹೇಗಾಯಿತು ಅಂತೇಳಿ ಅಲ್ಲಿ ಕೂತಿರುವಂತಹ ಹೆಣ್ಮಗು ಹೆಂಗಾಯಿತು ಪರ್ಫಾರ್ಮೆನ್ಸು? ಸಾಕ್ಷಿ ಮೇಡಮ್. ಸೊ ತನುಶ್ರೀ, ನನಗೆ ನಿಮ್ಮನ್ನು ಪ್ರೆಸೆಂಟ್ ಮಾಡೋ ರೀತಿ ತುಂಬ ಇಷ್ಟ ಆಯಿತು ಸ್ಟೇಜಲ್ಲಿ. ಆ್ಯಂಡ್ ಎನರ್ಜಿ ಅಂತೂ ಸೂರಜ್ ಅವ್ರು ಹೇಳಿದ್ರಲ್ಲ, ಫಸ್ಟಿಂದ ಲಾಸ್ಟ್ವರೆಗೂ ತುಂಬಿ ತುಳುಕಾಡ್ತಾ ಇತ್ತು ಎನರ್ಜಿ. ಎಲ್ಲಿ ಇನ್ನೂ ಒಂದೆರಡು ಪರ್ಫಾರ್ಮೆನ್ಸ್ ಮಾಡಿದ್ರು ಎನರ್ಜಿಗೆ ಏನು ಕಮ್ಮಿ ಆಗ್ತಾ ಇರಲಿಲ್ಲ ಅನಿಸುತ್ತೆ ನನಗೆ, ಅಷ್ಟು ಎನರ್ಜಿ ಇತ್ತು. ಆ್ಯಂಡ್ ಇಬ್ಬರು ಜಡ್ಜಸ್ ಹೇಳಿರೋ ಹಾಗೆ, ಅವ್ರು ಹೇಳಿರೋ ಪಾಯಿಂಟ್ಸ್ ಮೇಲೆ ವರ್ಕ್ ಮಾಡಿದ್ರೆ ಅಷ್ಟೇ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ ಆಗೋಕ್ಕೆ ಸಾಧ್ಯ. ಸೊ ಅದರ ಮೇಲೆಲ್ಲ ವರ್ಕ್ ಮಾಡಿ. ಆ್ಯಂಡ್ ಐ ಕಾಂಟ್ ವೇಟ್ ಟು ಸಿ ಯು ಇನ್ ದ ನೆಕ್ಸ್ಟ್ ರೌಂಡ್. ಥ್ಯಾಂಕ್ ಯು ಮ್ಯಾಮ್. ನಾನು ಕೂಡ ನೆಕ್ಸ್ಟ್ ರೌಂಡಿಗೆ ಕಾಯ್ತಾ ಇರ್ತೇನೆ. ಯಾಕೆ? ನಾನು ಬರ್ತೀನಿ ರೀ, ಧಾರವಾಡ ಪೇಡಕ್ರಿ. ತೊಗೊಂಬರ್ತೀನಿ ರೀ. ಹಾಂ, ಓಕೆ, ಹಂಗಾದ್ರೆ ನಾವು ಕಾಯ್ತಾ ಇರ್ತೀವಿ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಮತ್ತೆ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ ಸೀಸನ್ 1ಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಈ ಸಂಭ್ರಮದ ಗಳಿಗೆಯಲ್ಲಿ, ಈ ಸಡಗರದ ಸಂಭ್ರಮದಲ್ಲಿ ಸೊ ಮತ್ತೆ 1000 ಸ್ಪರ್ಧಿಗಳ ನಡುವೆ ಸೆಣಸಾಡಿ ಅಲ್ಲಿಂದ ಇನ್ನೊಂದು ಪ್ರೀತಿಯ ಆಶೀರ್ವಾದಕ್ಕೆ ಸ್ಟುಡಿಯೋ ರೌಂಡ್ನ ಮೂಲಕ 130 ಕಂಟೆಸ್ಟೆಂಟ್ ಮತ್ತೆ ಫೈಟ್ ಮಾಡಿ ಈಗ ಮಹಾಯುದ್ಧಕ್ಕೆ ಬರ್ತಾ ಇರುವಂಥದ್ದು ನಡೀಸ್ ಕುಮಟಾದಿಂದ ಬಂದಿರುವಂತಹ ಸನ್ನಿಧಿ ಕುಮಟಾ ಆನ್ ಸ್ಟೇಜ್. ಒಂದು ಜೋರದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿಕೊಳ್ಳಿ ವೇದಿಕೆಗೆ ನಡೀಸ್ ಸನ್ನಿಧಿ ಕುಮಟಾ. ಜೊತೆಗೆ ಸೇರಿ ಕತ್ತಲಲ್ಲಿ ಕಳ್ಳನಂತೆ ಬೇಟೆಯಾಡುವ ಬಿಲ್ಲನಂತೆ
ಆ ಊರೇ ಒಂಥರ ವಿಚಿತ್ರವಾಗಿತ್ತು. ಆ ಊರ್ ಜನ ಯಾವುದೋ ಒಂದು ಭಯಾನಕವಾದ ಕಥೆನ ಮುಚ್ಚಿಡಕ್ ನೋಡ್ತಿದ್ರು. ಆ ಕಥೆ ಮತ್ತೆ ಶುರುವಾಯಿತು. ಆ ಗುಮ್ಮ ಮತ್ತೆ ಬಂದ. ನಿದ್ದೆ ಮಾಡದಿದ್ದರೆ ಮಗುವಿಗೆ ಹೇಳುತ್ತಾಳೆ ಗದರಿಸಮ್ಮ. ಬೇಟೆಗಾರರೆಲ್ಲ ಮಾಯ ಖರ್ಚಿಸಿದಾಗ ಕತ್ತಲ ಸಿಂಹ. ರಣದಲ್ಲಿ ಒಳಗೊಳಗಾರಿ ಇರಿಯುವ ಮೊನಚುತಕಾರಿ ಜನಗಣ ಬಣ ಸಂಹಾರಿ ಕಾಳಾಹಿ ಕಾಳಾಹಿಯೋ. ಅಸಲಿ ಆಟ ಇವಾಗ ಶುರು. ಗರ 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 ಗಗ್ಗರ ಜರ್ಬ ಬಿರನಲ್ ಕುರಿ ನೆತ್ತರ ಪರ್ಬ. ಹೆಸರು ವಿಕ್ರಾಂತ್ ರೋಣ. ಘರ ಏನ್ ರಾಕಿಂಗ್ ಅನ್ನೋದಕ್ಕಿಂತ ಶಾಕಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಏನ್ ಒಂದು ಖುಷಿ ನಂಬದೆ ಮಗು ಅಂತ ಹೇಳಿ. ಸೊ ನಮ್ಮ ಕರಾವಳಿಯ ಈ ಅದ್ಭುತವಾದಂತಹ ಪ್ರತಿಭೆ ತಾನು ಪರ್ಫಾರ್ಮ್ ಮಾಡಿದ್ದು ಕೂಡ ನಮ್ಮ ಕರಾವಳಿಯ ಇನ್ನೋರ್ವ ಪ್ರತಿಭಾನ್ವಿತ ನಿರ್ದೇಶಕ ಅನೂಪ್ ಆ್ಯಂಡ್ ನಿರೂಪ್ ಭಂಡಾರಿ ಅವರು ಬಂದಂತಹ ವಿಕ್ರಾಂತ್ ರೋಣ. ಆ್ಯಂಡ್ ಸ್ಪೆಷಲಿ ಮೂವಿ ಬಗ್ಗೆ ಒಂದು ಮಾತು ಹೇಳಲೇಬೇಕು. ವಿಶ್ವದ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾದಲ್ಲಿ ಕನ್ನಡದ ಮೊಟ್ಟ ಮೊದಲ ಸಿನಿಮಾ ಆ್ಯಂಡ್ ಪೋಸ್ಟರ್ ಆ್ಯಂಡ್ ಟ್ರೇಲರ್ನ ಲಾಂಚ್ ಮಾಡಿದ್ದು. ಆ ಸಿನಿಮಾದ ಒಂದು ಅದ್ಭುತವಾದಂತಹ ಗೀತೆ. ಓಕೆ, ನನಗೆ ಹಾಡು ಮತ್ತು ಸುದೀಪ್ ಸರ್ ಅಂದರೆ ತುಂಬ ಇಷ್ಟ. ಸೊ ಏನು ಪರ್ಫಾರ್ಮೆನ್ಸ್ ಇದೆ ಅದು ಜಡ್ಜಸ್ ಹತ್ರ ಕೇಳುವ. ಸೊ ಈ ರಾಕಿಂಗ್ ಶಾಕಿಂಗ್ ಪರ್ಫಾರ್ಮೆನ್ಸ್ನ ಬಗ್ಗೆ ನಮ್ಮ ಬ್ಯೂಟಿ ಕ್ವೀನ್ ಸಾಕ್ಷಿ ಮೇಡಮ್, ಹೇಗಾಯಿತು ಪರ್ಫಾರ್ಮೆನ್ಸ್? ಹಾಯ್ ಸನ್ನಿಧಿ. ಹಾಯ್ ಕೊರಿಯೋಗ್ರಾಫರ್ನ ಕರಿಬೋದಾ? ಯಾರು? ಆದಿ ಸರ್. ಶ್ರಾದಿ ಎಲ್ಲಿದ್ದಾರೆ? ಜೋರ ಕರಿ ನೋಡು ಆದಿ ಸರ್ನ. ಸೊ ಬರಲಿ ಚೌರ ಚಪ್ಪಾಳೆ. ಸರ್ ವೆಲ್ಕಮ್ ಕರ್ನಾಟಕ ಬೆಸ್ಟ್ ಡಾನ್ಸರ್. ಆದಿ ಅವರೇ, ನನಗೆ ಈ ಕಾನ್ಸೆಪ್ಟ್ನ ಒಂದ್ಸರಿ ಬ್ರೇಕ್ ಡೌನ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀರಾ? ನಮ್ಮ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ, ವಿಶ್ವನಾಥ್ ಸರ್. ಹಾಂ ಸರ್. ಓಕೆ, ಈ ಚೋಟ ಗುರುವಿಗೆ ಈ ಗುರು, ಈ ಗುರುವಿಗೆ ಇನ್ನೊಬ್ಬ ಗುರು. ಬರಲಿ ಚಪ್ಪಾಳೆ ಬರಲಿ. ಈ ಶಿಷ್ಯ ಗುರುವಿನ ಸಾಂಸ್ಕೃತಿಕ ಪಯಣ ಹೀಗೆ ನೀವು ಆಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂದ್ಕೊಳ್ತೇವೆ. ಹಲೋ ಸರ್. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಸರ್. ಬಟ್ ಕಾನ್ಸೆಪ್ಟ್ ಏನಂದ್ರೆ ಸರ್, ವಿಕ್ರಾಂತ್ ರೋಣಲ್ಲಿ ನೋಡಿರಲ್ಲ, ಬಟ್ ವಿಲನ್ ಯಾರಂತ ಗೊತ್ತಿರಲ್ಲ. ಬಟ್ ಇಲ್ಲಿ ಡಬಲ್ ಆ್ಯಕ್ಟಿಂಗ್ ಮಾಡಿದ್ದೀನಿ. ಒಂದೇ ಹುಡುಗಿನ ವಿಲನ್ ಕೂಡ ಮಾಡ್ತಿದ್ದೀನಿ ಮತ್ತು ಸುದೀಪ್ ಸರ್ದು ಕ್ಯಾರೆಕ್ಟರ್ ಎರಡು ಮಾಡಿದ್ದೀನಿ. ಬಟ್ ಎಂಡಿಂಗ್ ಕೊಟ್ಟಿಲ್ಲ. ಬಟ್ ಇನ್ನೂ ಕನ್ಫ್ಯೂಸ್ಡ್ ಇಟ್ಟಿದ್ದೀನಿ ಯಾರು ವಿಲನ್ ಅಂತ ಗೊತ್ತಾಗಬೇಕಂತ. ಹಾಗೆ ಡಬಲ್ ಆ್ಯಕ್ಟಿಂಗ್. ಈ ಸ್ಪೇಸಲ್ಲಿ ಇದು ಒಂದು ಪೇಸು, ಬಟ್ ಈ ಪೇಸಲ್ಲಿ ಆ ಥರ ಮಾಡಿ ಸರ್. ಹಂಗಂದ್ರೆ ಪಾರ್ಟ್ 2 ಬರುತ್ತೆ ಅಂತ ನಾನು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಮಾಡಿದ್ರೆ ಪಾರ್ಟ್ 2 ತೋರಿಸ್ತೀವಿ ಪಕ್ಕ ಅಂತ. ಪಕ್ಕ ಮೇಡಮ್, ಪಕ್ಕ. ಓಕೆ, ಸೊ ಸನ್ನಿಧಿ ಆ್ಯಸ್ ಅ ಡಾನ್ಸರ್ ನನಗೆ ಶೀ ಸ್ಟ್ರಾಂಗ್ ಅನ್ನಿಸ್ತು. ಬಟ್ ನನಗೆ ಡ್ರಾಬ್ಯಾಕ್ ಅನಿಸಿದ್ದು ಅಂದರೆ ಕಾನ್ಸೆಪ್ಟ್ ಆಗಲಿ ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ. ಸನ್ನಿಧಿ ಪ್ರೆಸೆಂಟ್ ಮಾಡಿರೋದೆಲ್ಲ ಚೆನ್ನಾಗಿದೆ. ಬಟ್ ಕಾನ್ಸೆಪ್ಟಲ್ಲಿ ನನಗೆ ಡ್ರಾಬ್ಯಾಕ್ ಅನಿಸಿದ್ದು. ಸೊ ಅದ್ರ ಮೇಲೆ ವರ್ಕ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಐ ಥಿಂಕ್ ಶಿ ಕ್ಯಾನ್ ಡೂ ಬೆಟರ್. ಶಿ ಈಸ್ ಡೂಯಿಂಗ್. ಅವ್ರು ಕೊಟ್ಟಿರೋ ಜಾಬ್ನ ಅವ್ರು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಎವ್ರಿಥಿಂಗ್ ವಾಸ್ ಗುಡ್. ಬಟ್ ದ ಕಾನ್ಸೆಪ್ಟ್ ನನಗೆ ಸ್ವಲ್ಪ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಸರ್, ಪಾರ್ಟ್ 2ದಲ್ಲಿ ಬರುವಂಥ ಸ್ಟೋರಿಯಲ್ಲಿ ಹೀರೋಯಿನ್ ಏನಾದರೂ ಇರ್ತಾರೆ? ಇನ್ನೂ ಬಾಕಿ ಉಂಟು ಸರ್. ನೆಕ್ಸ್ಟ್ ಕಾಣಿಸ್ತೀನಿ ಸರ್. ಎಲ್ಲ ನೆಕ್ಸ್ಟ್ ಕಾಣಿಸ್ತೀನಿ ಸರ್. ಸ್ಪೆಷಲ್ ಇದೆ, ಸ್ಪೆಷಲ್ ಸರ್. ಹೌದಾ? ಸೊ ಏನೇ ಇರಲಿ, ಸುನೀತಾ ಮೀನ್ ಸರ್, ಹೇಗಾಯಿತು ಪರ್ಫಾರ್ಮೆನ್ಸ್? ಸನ್ನಿಧಿ, ಎಸ್, ನಾನು ನಿಮ್ಮದು ಸಿಟಿ ಆಡಿಷನ್ ಆಗಲಿ ಸ್ಟುಡಿಯೋ ರೌಂಡ್ ಆಗಲಿ ಪರ್ಫಾರ್ಮೆನ್ಸ್ ನೋಡಿದ್ದೇನೆ. ನನಗೆ ಅಷ್ಟು ಏನು ಇಷ್ಟ ಆಗಿಲ್ಲ, ಹೌದಲ್ವಾ?
ನಾನು ಆಲ್ರೆಡಿ ಹೇಳಿದ್ದೇನೆ. ಬಟ್ ಈ ರೌಂಡಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಇಂಪ್ರೂವೈಸ್ ಆಗಿದೆ, ತುಂಬ ಅಂದರೆ ತುಂಬ ಇಂಪ್ರೂವೈಸ್ ಆಗಿದೆ. ಸರ್ ಓಕೆ, ಅದು ನನಗೆ ತುಂಬ ಖುಷಿ ಆಯ್ತು. ಬಿಕಾಸ್ ಡಾನ್ಸ್ ಫಾರ್ಮ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಅದೆಲ್ಲ ನಾನು ಪ್ರಿವಿಯಸ್ ನಿಮ್ಮದು ಪರ್ಫಾರ್ಮೆನ್ಸಲ್ಲಿ ನೋಡಲೇ ಇಲ್ಲ. ಇಟ್ ವಾಸ್ ವೆರಿ ಡಲ್. ಒಂದು ಚಾನ್ಸಲ್ಲಿ ನೀವು ಬಂದಿದ್ದಲ್ವಾ, ಡೈರೆಕ್ಟ್ ಸೆಲೆಕ್ಟ್ ಆಗಿಲ್ಲ ಅಲ್ವಾ, ಹಾಂ ಮೆಡಲ್ ಸಿಕ್ಕಿಲ್ಲ. ಎಸ್, ವೆರಿ ಗುಡ್ ವೆರಿ ಗುಡ್, ತುಂಬಾ ಇಂಪ್ರೂವ್ ಆಗಿದ್ದೀರಾ. ಕಾನ್ಸೆಪ್ಟ್ ಬಗ್ಗೆ ಹೇಳೋದಂತಾದರೆ ಎಸ್, ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಷನ್ ಇದೆ ಏನಂತ, ಮತ್ತು ಎಂಡ್ ಆಫ್ ದಿ ಡೇ ಸರ್ ಎಕ್ಸ್ಪ್ಲೇನ್ ಮಾಡಿದರು. ಸೊ ಅರ್ಥ ಆಯ್ತು ನಮಗೆ ಪಾರ್ಟ್ 2 ಬರಲಿಕ್ಕಿದೆ ಅಂತ. ಎಸ್, ಆಲ್ ದ ಬೆಸ್ಟ್ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ವೆಲ್ಕಮ್. ಸೊ ಈ ಪಾರ್ಟ್ 1ನ ಡೈರೆಕ್ಟರ್ ಇಲ್ಲಿದ್ದರೆ, ಪಾರ್ಟ್ 2ನ ಮೇ ಬಿ ಸೂರಜ್ ಸನಿಲ್ ಸರ್ ಡೈರೆಕ್ಟ್ ಮಾಡಿದರೆ ಆ ಹೀರೋ ಆ್ಯಂಡ್ ವಿಲನ್ ಯಾರು ಅಂತ ಕನ್ಕ್ಲೂಷನ್ ನಮಗೆ ಸಿಗುತ್ತೆ. ಬಟ್ ಈ ಡಾನ್ಸಿನ ಕನ್ಕ್ಲೂಷನ್ ಸರ್ ಹೇಗಾಯಿತು? ನನಗೆ ಡ್ಯಾನ್ಸ್ ಬಗ್ಗೆ ಹೇಳಬೇಕಂದ್ರೆ ಸ್ಟೆಪ್ ಫಿನಿಶಿಂಗ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀರಾ. ಅದು ಅವಳ ಮೇಜರ್ ಪ್ಲಸ್ ಪಾಯಿಂಟ್. ನಾನು ನೋಡಿರೋ ಇಷ್ಟರವರೆಗೆ ಪರ್ಫಾರ್ಮೆನ್ಸ್, ಇವತ್ತಿನ ಎಪಿಸೋಡ್ನ ಪರ್ಫಾರ್ಮೆನ್ಸ್ ಕಂಪೇರ್ ಮಾಡಿದಾಗ ಅವಳ ಸ್ಟೆಪ್ ಫಿನಿಶಿಂಗ್ ತುಂಬ ನೀಟಾಗಿದೆ. ಅದು ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಆಫ್ ಎ ಡ್ಯಾನ್ಸರ್. ನನಗೆ ಕಾನ್ಸೆಪ್ಟಿಗೆ ಅಂತ ಬಂದಾಗ, ಒಂದು ಯಾವುದೇ ಕಾನ್ಸೆಪ್ಟನ್ನ ತಗೊಳ್ಳಿ, ಅದನ್ನು ನಾವು ನಿಮ್ಮ ಹತ್ರ ಕೇಳಿ ತಿಳ್ಕೋವಾಗೆ ಆಗಬಾರ್ದು. ಅದು ನೋಡಿದ ತಕ್ಷಣ ನಮಗೆ ಅರ್ಥ ಆಗಬೇಕು. ಯಾವುದೇ ಮೂವಿನ ಥಿಯೇಟ್ರಿಂದ ಹೊರಗೆ ಬಂದಾಗ ನಾವು ಡೈರೆಕ್ಟ್ರನ್ನ ಕರೆದು ಅದೇನು ಇದೇನು ಕೇಳು ಹಂಗೆ ಅಲ್ಲ. ಅದು ಮೂವಿ ಅರ್ಥ ಆಗಬೇಕು, ಇಲ್ದಿದ್ರೆ ಆ ಮೂವಿ ಫ್ಲಾಪ್ ಅಂತ ಅರ್ಥ. ಸೊ ನೀವು ಕಾನ್ಸೆಪ್ಟ್ ಯಾರೇ ಕೊರಿಯೋಗ್ರಫರ್ ಆಗಿರಲಿ, ನೀವು ತೊಗೊಂಡಾಗ ಅದನ್ನು ಜಸ್ಟಿಫೈ ಆಗಬೇಕು, ನಮಗೆ ಅದಕ್ಕೆ ಆನ್ಸರ್ ಗೊತ್ತಿರಬೇಕು. ಇಲ್ದಿದ್ರೆ ನೀವೇನು ಮಾಡಬೇಕಂದ್ರೆ, ಸ್ಟಾರ್ಟ್ ಮಾಡುವಾಗ ಒಂದು ನರೇಷನ್ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟು ಈ ಥರ ಮಾಡಿದ್ದೀವಿ, ಈ ಥರ ಈ ಪರ್ಫಾರ್ಮೆನ್ಸ್ ಇವಾಗ ಸ್ಟಾರ್ಟ್ ಆಗ್ತಿದೆ, ಅದನ್ನು ನೀವು ಮಾಡಿದರೆ ತುಂಬ ಚೆನ್ನಾಗಿ ಎಕ್ಸಿಕ್ಯೂಷನ್ ಬರುತ್ತೆ. ಅದರ್ವೈಸ್ ಆ್ಯಸ್ ಅ ಡಾನ್ಸರ್ ಶಿ ಸ್ಟ್ರಾಂಗ್. ಆಲ್ ದ ಬೆಸ್ಟ್ ಯು. ಥ್ಯಾಂಕ್ ಯು ಸರ್. ಒಂದು ನನಗೀಗ ಅರ್ಥ ಆಯಿತು ಒಂದು ವಿಷಯ, ಇದೆಲ್ಲ ಇವ್ರ ತಲೆಯಲ್ಲಿ ಮೊದಲಾಗಿ ಇಲ್ಲಾಗಿತ್ತು ಸರ್. ಯಾವಾಗ ನಮ್ಮ ರಾಜಮೌಳಿಯವರು ಬಾಹುಬಲಿಯನ್ನು ಸೃಷ್ಟಿ ಮಾಡಿ ಕಟ್ಟಪ್ಪ ಬಾಹುಬಲಿಯನ್ನು ಯಾಕೆ ಕೊಂದ ಅಂಥೇಳಿ 1 ವರ್ಷ ನಮ್ಮನ್ನು ಎಳಿಸಿದ್ರಲ್ಲ, ಅಂಥದ್ರಾಗ ಇವರೆಲ್ಲ ಹುಟ್ಕೊಂಡ್ಬಿಟ್ರು. ಇವ್ರಿಗೆ ಏನಾಗಬೇಕಂತ ಗೊತ್ತಿಲ್ಲ, ನಮ್ಮ ಮಂಡ್ಯಲ್ಲಿ ಒಂದು ಸಣ್ಣ ಕಟ್ಟಪ್ಪ ಬಾಹುಬಲಿಯನ್ನು ಯಾಕೆ ಕೊಂದ ಅಂತೇಳಿ ಬಿಟ್ಟು ಹೋಗೋದಷ್ಟೇ ಕೆಲಸ ಇವ್ರಿಗೆ. ಅಲ್ಲ, ಮತ್ತೆ ನಾವು ಸಹ ಪಾರ್ಟ್ 2 ಮಾಡ್ತೀವಿ, ಆವಾಗಲೇ ಬರಬೇಕಾಗುತ್ತೆ ಕಂಟೆಸ್ಟೆಂಟ್. ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ ಜೂನಿಯರ್ 2 ಅಲ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ಲ ಬುದ್ಧಿವಂತರಿದ್ದೀರಿ ಸರ್. ಥ್ಯಾಂಕ್ ಯು ಸೊ ಮಚ್. ವಿಶ್ ಯು ಆಲ್ ದ ಬೆಸ್ಟ್ ಸನ್ನಿಧಿ ಅಂಡ್ ಹೋಪ್ ವೆಲ್. ಥ್ಯಾಂಕ್ ಯು. ಇದು ಸ್ಪಂದನ ಟಿವಿ ಹಾಗೇನೆ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ ಜೂನಿಯರ್ ಸೀಸನ್ 1 ಮಹಾಯುದ್ಧ ನಡೀತಾ ಇದೆ. ಯುದ್ಧದಲ್ಲಿ ಅದೆಷ್ಟೋ ಪ್ರತಿಭೆಗಳನ್ನು ನಾವು ವೇದಿಕೆಯಲ್ಲಿ ನೋಡಿದ್ವಿ. ಈಗ ಇನ್ನೊಂದು ಪ್ರತಿಭೆಯನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂತ ಹೊತ್ತು. ಸೊ ವಿ ಹ್ಯಾವ್ ಮೊನಾಲಿ ಫ್ರಮ್ ಮಡಿಕೇರಿ. ಸೊ ಲೆಟ್ಸ್ ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲೋಸ್ ಟು ಮೊನಾಲಿ. ಬಾರೆ 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 ನೀನೆ ಬೊಂಬಾಟು ನೀನೆ ನನ್ನ ಚಿಂದಿ ಚಿಂದಿ ಬಿಡು ಪಟ್ಟು ದುಬ್ಬರು
ಬಾರೆ ನುಗ್ಗು ಸಾಕು ಬಾರೆ ನಿನ್ನ ನುಗ್ಗು ಬದುಕಿಗೆ ಮುತ್ತಾಯ್ತು ಬಾ ಮುತ್ತಮ್ಮ. ವೆಲ್ ಮೊನಾಲಿ, ಹೇಗಾಯಿತು ನಿಂಗೆ ನಿನ್ನ ಪರ್ಫಾರ್ಮೆನ್ಸ್? ಚರ್ಚ ಇತ್ತು ಫಸ್ಟ್, ತುಂಬ ಭಯ ಇತ್ತು ಮರ್ತೋಗುತ್ತೆ ಅಂತ. ನಾವು ಭಯ ಆಯಿತು ಎಕ್ಸಾಮ್ ಅಂತ ತಿಳ್ಕೊಂಡ್ರ ಅಂತಲ್ಲ, ಎಕ್ಸಾಮಲ್ಲಿ ಮರ್ತೋಗುತ್ತಾ? ಅದರಲ್ಲೂ ಮರ್ತೋಗುತ್ತೆ, ಇಲ್ಲೂ ಮರ್ತೋಗುತ್ತೆ. ಬಟ್ ಇಲ್ಲೇನೂ ಮರ್ತೋಗಿಲ್ಲ. ನನ್ನ ಜಡ್ಜಸ್ ಹತ್ರ ಮಾತಾಡೋಕ್ಕಿಂತ ಮೊದಲು ನಮ್ಮ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಸೊ ಅವ್ರಿಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೇಳ್ಕೊಂಡು ಬರುವ. ಸೊ ಸುದರ್ಶನ್ ಅವರೇ, ಹೇಗಾಯಿತು ನಿಮಗೆ ಈ ಒಂದು ಪರ್ಫಾರ್ಮೆನ್ಸ್? ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಅವಳ ಎನರ್ಜಿಯನ್ನು ಕೊನೆಯ ತನಕ ಉಳಿಸ್ಕೊಂಡಿದ್ದಾಳೆ. ಎಸ್, ಥ್ಯಾಂಕ್ ಯು. ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ ಜೂನಿಯರ್ಸ್ ಏನಿದೆ, ಈ ವೇದಿಕೆ ಗಮನಿಸಿದಾಗ ಇದು ಸಕ್ಸಸ್ ಆಗ್ತಾ ಇದೆ. ರಾಜ್ಯದ ಎಲ್ಲ ಭಾಗದಿಂದ ಬಂದರೆ ಮಾತ್ರ ಅದು ಸ್ಟೇಟ್ ಲೆವೆಲ್ ಅಂತ ಆಗುತ್ತೆ. ಪ್ರಾರಂಭದಲ್ಲಿ ಬರುವಾಗ ನಮಗೂ ಒಂದು ಸಂಶಯ ಇತ್ತು, ಎಲ್ಲ ಕಡೆಯಿಂದ ಬರ್ತಾ ಇದ್ದಾರಾ ಅಂತ. ನೋಡುವಾಗ ಇವತ್ತು ಮಡಿಕೇರಿ, ಹುಬ್ಳಿ, ಬೇರೆ ಬೇರೆ ಗಂಗಾವತಿ, ಶಿವಮೊಗ್ಗ ಎಲ್ಲ ಜಿಲ್ಲೆಯಿಂದ ಬರ್ತಾ ಇದ್ದಾರೆ. ಅದ್ಭುತವಾಗಿ ನಡೀತಾ ಇದೆ. ಅದ್ಭುತವಾದಂಥ ಡ್ಯಾನ್ಸನ್ನು ಮಾಡಿದ್ದಾಳೆ. ಶುಭವಾಗಲಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಓಕೆ, ಓವರ್ ಟು ಸುಮಿತ್ ಅವರೇ, ಹೇಗಾಯಿತು ಪರ್ಫಾರ್ಮೆನ್ಸ್? ಮೊನಾಲಿ ಎಸ್ ಸರ್. ನೋಡಿ, ಈಗ ಚೆನ್ನಾಗಿ ಸ್ಮೈಲ್ ಮಾಡ್ತಿದ್ರೆ ಡ್ಯಾನ್ಸಲ್ಲಿ ಯಾಕೆ ಮಾಡಿಲ್ಲ? ಅದು ಮಿಸ್ ಮಾಡ್ತಿದ್ದೆ ನಾನು ಅಲ್ವಾ? ಆ ಕಾಸ್ಟ್ಯೂಮ್ಸ್ ಚೆನ್ನಾಗಿತ್ತು, ಆ ಥರನೇ ಸ್ವಲ್ಪ ಕೊರಿಯೋಗ್ರಫಿಯಲ್ಲಿ ಸಹ ಸ್ವಲ್ಪ ಇಂಪ್ಯಾಕ್ಟ್ ಬೇಕಿತ್ತು ಅಲ್ವಾ? ಹಾಂ, ಏನೋ 2-3 ಸ್ಟೆಪ್ಸಲ್ಲಿ ಹರಿಬರಿಯಲ್ಲಿ ಮಾಡುತ್ತಾರೆ ಇತ್ತು. ಅದನ್ನು ಚೆನ್ನಾಗಿತ್ತು, ಡ್ಯಾನ್ಸ್ ಚೆನ್ನಾಗಿತ್ತು, ಸ್ವಲ್ಪ ಸ್ವಲ್ಪ ಅಷ್ಟೇ. ಓಕೆ, ಒಮ್ಮೆಲೆ ಫೇಸ್ ಡಲ್ ಆಯ್ತಲ್ಲ ನಿಮ್ಮದು? ಫೇಸ್ ಯಾಕೆ ಡಲ್ ಆಯಿತು? ಬೇಜಾರಾಯ್ತಾ? ಓಕೆ, ಕೊರಿಯೋಗ್ರಫಿಯಲ್ಲಿ ಸ್ವಲ್ಪ ಇಂಪ್ರೂವೈಸ್ ಮಾಡಿ, ಲೆವೆಲ್ ಸ್ವಲ್ಪ ಮೇಲೆ ಇದೆ. ಓಕೆ, ಅರ್ಥ ಆಯ್ತಲ್ಲ? ಹಾಂ, ನೆಕ್ಸ್ಟ್ ಟೈಮ್ ಬರುವಾಗ ಸ್ವಲ್ಪ ಕೊರಿಯೋಗ್ರಫಿ ಇಂಪ್ರೂವೈಸ್ ಮಾಡ್ಕೊಂಡು ಬನ್ನಿ. ಸ್ವಲ್ಪ ಏನಾದರೂ ನ್ಯೂ ಫ್ರೆಶ್ ಮೂಮೆಂಟ್ಸ್ ಏನಾದರೂ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸುಮಿತ್ ಅವರೇ. ಇದು ಮರ್ತೋಗಲ್ಲ? ಹಾಂ, ಹೋಗ್ತದಾ? ಇಲ್ಲ ಅಲ್ಲ. ಓಕೆ ಓಕೆ, ಸಾಕ್ಷಿ ಅವರೇ, ಹೇಗೆ ಅನ್ನಿಸ್ತು ನಿಮಗೆ ಈ ಒಂದು ಪರ್ಫಾರ್ಮೆನ್ಸ್? ಹಾಯ್ ಮೊನಾಲಿ. ಹಾಯ್ ಮ್ಯಾಮ್. ಸೊ ನಾನು ಐ ವುಡ್ ಲೈಕ್ ಟು ಸ್ಟಾರ್ಟ್ ಬೈ ಟೆಲ್ಲಿಂಗ್ ಎಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೋದು ಅಂತ. ಫಸ್ಟ್ ಆಫ್ ಆಲ್ ಲಿಪ್ಸಿಂಕ್ ಬಿಟ್ಟು ಬಿಟ್ಟು ಹೋಗ್ತಾ ಇತ್ತು. ಲಿಪ್ಸಿಂಕ್ ಆನ್ ಆ್ಯಂಡ್ ಆಫ್ ಇತ್ತು ತುಂಬ. ಆ್ಯಂಡ್ ಸೆಕೆಂಡ್ ಈಸ್ ಓಡ್ತಾ ಇದ್ರಿ ನೀವು, ಮಾಡಬೇಕು 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 ಅನ್ನೋದು ನನಗೆ ಫೇಸಲ್ಲಿ ಕಾಣಿಸ್ತಾ ಇತ್ತು. ಅದು ತುಂಬ ಅವಳಿ ಮರ್ತೋಗುವ ಪ್ರಾಬ್ಲಮ್ ಇದೆಲ್ಲ, ಅದನ್ನೇ ಅವಳು ತಲೆಯಲ್ಲಿ ಇಟ್ಕೊಂಡು ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ ಅಂತ. ಯು ಹ್ಯಾವ್ ಟು ಎಂಜಾಯ್ ಮಾಡೋದನ್ನು, ಎಂಜಾಯ್ ಮಾಡಿ ಗಿವ್ ಇಟ್ ಆಲ್. ಲೈಕ್ ಏನು ಭಯ ಪಡೋದೇನೂ ಇಲ್ಲ, ಗಿವ್ ಇಟ್ ಯೋರ್ 100%. ಆ್ಯಂಡ್ ಇನ್ನೊಂದೇನೆಂದರೆ ಕೊರಿಯೋಗ್ರಫಿ ಸ್ವಲ್ಪ ಐ ಥಿಂಕ್ ಶಿ ಕುಡ್ ಡೂ ಬೆಟರ್. ಕೊರಿಯೋಗ್ರಫಿ ವೈಸು ಯೂನಿಕ್ನೆಸ್ ಸ್ವಲ್ಪ ಕಮ್ಮಿ ಅನ್ನಿಸ್ತು ನನಗೆ ಅಟ್ ಒನ್ ಪಾಯಿಂಟ್. ಅದರ್ ದೆನ್ ದ್ಯಾಟ್ ಎಕ್ಸ್ಪ್ರೆಷನ್ಸ್, ಎನರ್ಜಿ, ಕಾಸ್ಟ್ಯೂಮ್, ಅವ್ರ ಎನರ್ಜಿ, ಎವ್ರಿಥಿಂಗ್ ವಾಸ್ ಫೈನ್. ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸಾಕ್ಷಿ ಅವರೇ. ಸೂರಜ್ ಅವರೇ, ಹೇಗಾಯಿತು ನಿಮಗೆ ಈ ಒಂದು ಪರ್ಫಾರ್ಮೆನ್ಸ್? ಹಾಯ್ ಮೊನಾಲಿ. ಹಾಯ್ ಸರ್. ನನಗೆ ಏನು ಇಷ್ಟ ಆಯ್ತು ಅಂದರೆ ನಿನ್ನ ಪರ್ಫಾರ್ಮೆನ್ಸಲ್ಲಿ ನಿನ್ನ ಕಾಸ್ಟ್ಯೂಮ್ ಮತ್ತು ಸಾಂಗ್ ಸೆಲೆಕ್ಷನ್ ಚೆನ್ನಾಗಿತ್ತು. 2 ಸಾಂಗು ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ. ಇದೊಂದು ನೋಟು ಎಲ್ಲ ಕೊರಿಯೋಗ್ರಾಫರ್ಸ್ನವ್ರಿಗೂ, ಮಕ್ಕಳು ಏನು ಕೊಟ್ಟರು ಚೆನ್ನಾಗಿ ಮಾಡ್ತಾರೆ. ಆ್ಯಸ್ ಎ ಕೊರಿಯೋಗ್ರಾಫರ್ ಆಗಿ ನೀವು ಈ ಪರ್ಫಾರ್ಮೆನ್ಸಿಗೆ ಮಾತ್ರ ಹೇಳ್ತಾ ಇಲ್ಲ, ಎಲ್ಲ ಪರ್ಫಾರ್ಮೆನ್ಸಿಗೂ ಏನು ಕ್ರಿಯೇಟಿವ್ ಆಗಿ ಈ ವೇದಿಕೆಯಲ್ಲಿ ತರ್ಬೋದು. ಯಾಕೆಂದರೆ ಇದೊಂದು ರಿಯಾಲಿಟಿ ಶೋ ಆಗಿರೋದ್ರಿಂದ ಬರೀ ವೇದಿಕೆನ ಹಾಗೆ ಬಂದು ಪ್ಲೈನ್ ಆಗಿ ಪರ್ಫಾರ್ಮೆನ್ಸ್ ಮಾಡಿ ಹೋಗೋದು ಬೇಡ. ಇದು ಆಫ್ ದ ಕ್ಯಾಮರಾ ಹೇಳ್ತಿದ್ದೇನೆ ಎಲ್ಲ ಕೊರಿಯೋಗ್ರಾಫರ್ನಕ್ಕೂ. ದಯವಿಟ್ಟು ಇದನ್ನು ಸೀರಿಯಸ್ ತೊಗೊಂಡು ವೇದಿಕೆಯಲ್ಲಿ ಪ್ರಾಪ್ಸ್, ಬ್ಯಾಕ್ಡ್ರಾಪ್ ಸೆಟ್ಟಿಂಗ್ಸ್ ಅಥವಾ ಏನಾದರೂ ಕ್ರಿಯೇಟಿವಿಟಿನ ತಂದು ಹೊಸತಾಗಿ ತಂದಾಗ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಅದ್ಭುತ ಪ್ರತಿಭೆಯನ್ನು ಹೊರಗೆ ತೆರಲಿಕ್ಕೆ ಸಾಧ್ಯ. ಯಾಕೆಂದರೆ ಆ್ಯಸ್ ಎ ಡ್ಯಾನ್ಸರ್ ಆಗಿ ನಾವು ನೋಡಿದ್ದೇವೆ, 1-2 ರೌಂಡು 3 ರೌಂಡ್, ಇದು 3rd ರೌಂಡ್, ನಮ್ಗೆ ಗೊತ್ತುಂಟು ಅವ್ರು ಡ್ಯಾನ್ಸರ್ ಅಂತ. ಅದರಲ್ಲಿ ಏನು ಅವರು ಕ್ರಿಯೇಟಿವ್ ಆಗಿ ಮಾಡ್ಬೋದು ಅನ್ನೋದು ನೀವು ತರಲೇಬೇಕು. ಕೊರಿಯೋಗ್ರಾಫರ್ಸ್ನವ್ರಿಗೆ ಇದೊಂದು ನೋಟು, ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಕಮ್ಮಿಂಗ್ ಟು ಯುವರ್ ಪರ್ಫಾರ್ಮೆನ್ಸ್ ಮೊನಾಲಿ, ಅದೇ ಒಂದು ಸ್ಟೆಪ್ಪಿಂದ ಇನ್ನೊಂದು ಸ್ಟೆಪ್ಪಿಗೆ ನೀನು ಹೋಗುವಾಗ ಥಿಂಕ್ ಮಾಡ್ತಿರೋದು ಗೊತ್ತಾಗ್ತಿದೆ.
ಇದನ್ನು ನೀನು ಪ್ರಾಕ್ಟೀಸ್ ಮಾಡಬೇಕು, ಥಿಂಕ್ ಮಾಡದೆ ಹೋಗೋದು. ಸೊ ಅದರಿಂದ ನಿಮಗೆ ಒಂದು ಆ್ಯಂಗ್ಸೈಟಿ ಅಥವಾ ಟೆನ್ಷನ್ ತಲೆ ಮೇಲೆ ಇತ್ತು, ನಾನು ಬೇಗ ಮಾಡಬೇಕು, ಇದಾದಮೇಲೆ ಇದು ಸ್ಟೆಪ್, ಇದಾದಮೇಲೆ ಇದು ಸ್ಟೆಪ್, ಇದು ಕಾಣಲಿಕ್ಕೆ ಸಿಗಬಾರ್ದು. ಇದನ್ನು ಫಸ್ಟ್ ನೀನು ವರ್ಕ್ ಮಾಡಿದರೆ ನೆಕ್ಸ್ಟ್ ರೌಂಡ್ಗೆ ಚೆನ್ನಾಗಿ ಡ್ಯಾನ್ಸ್ ಬರುತ್ತೆ. ಓಕೆ, ಆಲ್ ದ ಬೆಸ್ಟ್. ನಾನಿವತ್ತು ಹೇಳಬೇಕು, ಹೇಳಿ. ನಾ DKD ಫಸ್ಟ್ ರೌಂಡ್ ಆಡಿಷನ್ ಸೆಲೆಕ್ಟ್ ಆದೀನಿ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಸೊ ಇಲ್ಲಿ ಫಸ್ಟ್ ವಿನ್ ಆಗಿ ಹೋಗಬೇಕು ನೀವು, ಅಲ್ಲಿಗೆ ಹೋಗುವ ಮೊದಲು, ಆಯಿತಾ? ಆಲ್ ದ ಬೆಸ್ಟ್. ಸೊ ಫಸ್ಟ್ಗೆ ನೀವು ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ ಆಗಿ ಮತ್ತೆ ಹೋಗಿ, ಓಕೆನಾ? ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಒಮ್ಮೆ ಜೋರಾದಂತಹ ಚಪ್ಪಾಳೆ ಬರಲಿ ನಮ್ಮ ಕಂಟೆಸ್ಟೆಂಟ್ಗೆ. ಥ್ಯಾಂಕ್ ಯು. ಓಕೆ, ಇದು ಸ್ಪಂದನ ಟಿವಿ ಹಾಗೆಯೇ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರೆ ಅರ್ಪಿಸುವಂತಹ ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ ಜೂನಿಯರ್ ಸೀಸನ್ 1. ಒಮ್ಮೆ ಬರಲಿ ಜೋರಾದಂತಹ ಚಪ್ಪಾಳೆ. ಇವತ್ತು ಮಹಾಯುದ್ಧ ನಡೀತಾ ಇದೆ. ಸೊ ಮಹಾಯುದ್ಧದಲ್ಲಿ ನಮ್ಮ ಕಂಟೆಸ್ಟೆಂಟ್ಗಳು ಅದ್ಭುತವಾದಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ಯುದ್ಧವನ್ನು ಈ ಒಂದು ವೇದಿಕೆಯಲ್ಲಿ ನೀಡ್ತಾ ಇದ್ದಾರೆ. ಸೊ ಇನ್ನೋರ್ವ ಕಂಟೆಸ್ಟೆಂಟ್ ಏನಿದ್ದಾರೆ ಅವರನ್ನು ವೇದಿಕೆಗೆ ಕರೆಯುವಂಥ ಹೊತ್ತು. ಸೊ ಮೈಸೂರಿನಲ್ಲಿ ಆಡಿಷನ್ ಕೊಟ್ಟಂತಹ ವಿಶಾಲ್ ಇವಾಗ ವೇದಿಕೆಗೆ ಬರ್ತಾ ಇದ್ದಾರೆ. ಬಟ್ ವಿಶಾಲ್ ಬಗ್ಗೆ ಹೇಳೋದಾದ್ರೆ, ಅವರು ಮೈಸೂರಿನಲ್ಲಿ ಆಡಿಷನ್ ಕೊಟ್ಟರು ಕೂಡ ಅವರು ದೂರದ ರಾಯಚೂರಿನ ಪ್ರತಿಭೆ. ರಾಯಚೂರಿನಿಂದ ಮೈಸೂರಿಗೆ ಬಂದು ಅಲ್ಲಿ ಆಡಿಷನ್ ಕೊಟ್ಟೀಗ ನಮ್ಮ ಈ ಒಂದು ವೇದಿಕೆಯಲ್ಲಿ ತನ್ನ ಅದ್ಭುತವಾದಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಜೊತೆಗೆ ಬರ್ತಾ ಇದ್ದಾರೆ. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ವಿಶಾಲ್. Follow me. Really, really high. ರಾಕಿಂಗ್ ಪರ್ಫಾರ್ಮೆನ್ಸ್, ಅಷ್ಟೇ ರಾಕಿಂಗ್ ಅಂತ ಚಪ್ಪಾಳೆ ಬರ್ಬೋದು ಎಲ್ಲರ ಕೈಗಳಿಂದ. ಈ ಕಾಂಟೆಸ್ಟೆಂಟ್ ಬಗ್ಗೆ ಒಂದು ಸ್ಪೆಷಲ್ ಆದಂತಹ ಇನ್ಫಾರ್ಮೇಷನನ್ನು ನಾನು ಕರ್ನಾಟಕಕ್ಕೆ ಕೊಡಲೇಬೇಕು. ಯಾಕೆ ಅಂತ ಕೇಳಿದರೆ, ಇವರ ಕೊರಿಯೋಗ್ರಾಫರ್ ಆ್ಯಂಡ್ ಇವರ ಕ್ಲಾಸಿಗೆ ಯಾವುದೇ ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲ. ಅವರ ಕೊರಿಯೋಗ್ರಾಫರ್ ಏನು ಅವರ ಕೂಲಿಯನ್ನು ಮಾಡಿ ದುಡಿತಾರೋ ಆ ದುಡ್ಡಿಂದ ಅಲ್ಲಿರುವಂತಹ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಓನಾಗಿ ಯಾವುದೇ ಫೀಸನ್ನು ತೆಗೆದುಕೊಳ್ಳದೇನೆ ಅವರಿಗೆ ಡ್ಯಾನ್ಸನ್ನು ಹೇಳಿಕೊಡ್ತಾ ಇರುವಂಥವ್ರು. ಸೊ ಹಾಗಾಗಿ ಈ ಕಂಟೆಸ್ಟೆಂಟ್ ಪರ್ಫಾರ್ಮೆನ್ಸನ್ನು ಜಡ್ಜ್ ಮಾಡೋದಕ್ಕಿಂತ ಮುಂಚೆ ಅವರ ಕೊರಿಯೋಗ್ರಾಫರ್ಸನ್ನು ಕರೆದ್ರೆ ಆ ಕಂಟೆಸ್ಟೆಂಟ್ಗೆ ಜೊತೆಗೆ ಅವರ ಕೊರಿಯೋಗ್ರಾಫರ್ಸ್ಗೆ ಒಂದು ವ್ಯಾಲ್ಯೂ ಕೊಟ್ಟಂಗಿರುತ್ತೆ. ಸರ್ ದಯವಿಟ್ಟು ಸ್ಟೇಜಿಗೆ ಬರಬೇಕು, ಒಂದು ಜೋರಾದ ಚಪ್ಪಾಳೆ ಬರಲಿ. ತಾನು ದುಡಿತಾ ಇರುವಂಥದ್ದೇ ಸ್ವಲ್ಪ ಹಣ, ಆ ಹಣದಲ್ಲೇ ಅಲ್ಲಿರುವಂತಹ ರಾಯಚೂರಿನ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಯಾವುದೇ ಫೀಸನ್ನು ತೆಗೆದುಕೊಳ್ಳದೇನೆ ನೃತ್ಯವನ್ನು ಹೇಳಿಕೊಡ್ತಾ ಇರುವಂತಹ ಡ್ಯಾನ್ಸ್ ಮಾಸ್ಟರ್. ಸೊ ಒಂದು ಜೋರಾದ ಚಪ್ಪಾಳೆ ಕರ್ನಾಟಕದ ಕೈಗಳಿಂದ ಬರಲಿ. ಸೊ ಪರ್ಫಾರ್ಮೆನ್ಸ್ ಬಗ್ಗೆ ಜಡ್ಜ್ ಮಾಡೋದಕ್ಕೆ ಮತ್ತೆ ಒಂದು ಸ್ಪೆಷಲ್ ನ್ಯೂಸ್ ಏನು ಅಂತ ಹೇಳಿದರೆ, ಇದು ಸ್ಪೆಷಲ್ ಅಲ್ಲ, ವೆರಿ ಸ್ಯಾಡ್ ನ್ಯೂಸ್. ಇವನಿಗೆ ಈ ಸಾಂಗಿಗೆ ಬೇಕಾದಂಥ ಒಂದು ಕಾಸ್ಟ್ಯೂಮ್ ಇತ್ತು, ಬಟ್ ಅವರು ಅಲ್ಲಿಂದ ಟ್ರೈನಿಂದ ಬರಬೇಕಿದ್ರೆ ಟ್ರೈನಲ್ಲಿ ಕಾಸ್ಟ್ಯೂಮ್ ಕೂಡ ಮಿಸ್ ಆಗಿ ಹೋಯಿತು. ಇರೋದ್ರಲ್ಲೇ ಮತ್ತೆ ಮ್ಯಾನೇಜ್ ಮಾಡಿ ಮಾಡ್ತಾ ಇದ್ದಾರೆ. ಅದು ಯಾಕೋ ಗೊತ್ತಿಲ್ಲ, ಪಾಪ ಇವರಿಗೆ ಪದೇ ಪದೇ ಅಂಥದ್ದು ಕಷ್ಟಗಳಾಗತ್ತೋ ಅಥವಾ ಸ್ವಲ್ಪ ನಮ್ಮ ಜಾಗ್ರತೆಯಲ್ಲಿ ನಾವು ಇರಬೇಕಾಗಿರೋದು ಕೂಡ ಅಷ್ಟೇ ಮುಖ್ಯ. ಬಿಕಾಸ್ ಕಾಸ್ಟ್ಯೂಮ್ ಹೋದರೆ ಹೋಯಿತು, ಏನಾದರೂ ವ್ಯಾಲ್ಯೂಬಲ್ ಥಿಂಗ್ಸ್ ಹೋಗಿದ್ರೆ ಇನ್ನೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಆ್ಯಂಡ್ ಈ ಹುಡುಗನಿಗೆ ಆ್ಯಂಡ್ ಕೊರಿಯೋಗ್ರಾಫರ್ ಮಾಸ್ಟ್ರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ಇನ್ನೊಂದ್ಸರಿ ಬರಲಿ. ಓಲ್ ಟು ಸೂರಜ್ ಸರ್. ಆ್ಯಂಡ್ ಅದಕ್ಕಿಂತ ಮೊದಲು ಇವರು ಇಲ್ಲಿಗೆ ಬರಬೇಕಾದ್ರೂ ಕೂಡ ಅವರ ಸ್ವಂತ ಖರ್ಚಿನಿಂದ
ಮಗುವನ್ನು ಕರ್ಕೊಂಡು ಬಂದು ಈ ವೇದಿಕೆ ತನಕ ತಂದು ನಿಲ್ಲಿಸ್ತಾರೆ. ಅದಕ್ಕೋಸ್ಕರ ಒಮ್ಮೆ ಜೋರಾದಂತಹ ಚಪ್ಪಾಳೆ ಬರಲಿ. ಎಸ್ ಸರ್, ಓವರ್ ಟು ಸೂರಜ್ ಸರ್. ಹಾಯ್ ವಿಶಲ್, ಹಾಯ್ ಸರ್. ಎಷ್ಟು ದಿವಸ ಪ್ರಾಕ್ಟೀಸ್ ಮಾಡಿದ್ರಾ? 1 hour ಸರ್. 1 ಅವರಾ? ಯಾಕೆ ದಿವಸಗಳು ಪ್ರಾಕ್ಟೀಸ್ ಮಾಡಲಿಲ್ವಾ? ಇದು ಡ್ಯಾನ್ಸ್ ಕಲಿಯೋಕ್ಕೆ ಎಷ್ಟು ಟೈಮ್ ತೊಗೊಂಡ್ರ? ಅಂದರೆ ಇವತ್ತು ಮಾತ್ರ ಕಲ್ತ್ರ, ದಿವಸಗಳು ಕಲಿಸ್ತಿದ್ರ ಸರ್? ಸರ್ ಮಾತಾಡ್ಬೋದು, ಕೊರಿಯೋಗ್ರಾಫರ್ ಮೈಕ್ ತೊಗೊಂಡು ಮಾತಾಡಿ. ಎಷ್ಟು ದಿವಸ ಪ್ರಾಕ್ಟೀಸ್ ಕೊಟ್ಟರು? ಸರ್ ಕೊರಿಯೋಗ್ರಾಫಿ ಮಾಡಿದ್ದು 1 ವೀಕಲ್ಲಿ ಮಾಡಿದ್ದು ಸರ್. 1 ವೀಕ್ ಮಾಡಿದ್ರ? ಓಕೆ. ಆ್ಯಸ್ ಎ ಚಾನಲ್ ಮತ್ತು ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ನಮ್ಮ ಶೋ ಡೈರೆಕ್ಟರ್ ಕೂತ್ಕೊಂಡು ಒಂದಷ್ಟು ರೂಲ್ಸ್ ಮಾಡಿರ್ತಾರೆ ಪ್ರೋಗ್ರಾಮ್ಗೆ. ಈ ಥರನೇ ಬರಬೇಕು ಪ್ರೋಗ್ರಾಮ್, ಇದರಲ್ಲಿ ಈ ಥರ ರೂಲ್ಸ್ ಅಂತಿರುತ್ತೆ. ಅದನ್ನು ಬ್ರೇಕ್ ಮಾಡೋಕ್ಕೆ ಯಾರಿಗೂ ಅವಕಾಶ ಇರೋದಿಲ್ಲ. ನಾವು ಕನ್ನಡ ಸಾಂಗ್ ಮಾತ್ರ ಮಾಡಬೇಕನ್ನೋದು ಒಂದು ರೂಲ್ಸ್ನ ಮಾಡಿದ್ವಿ. ನೀವು ಹಿಂದಿ ಸಾಂಗ್ನ ತೊಗೊಂಡಿದ್ದೀರಾ, ಕಾರಣ ತಿಳ್ಕೊಬೋದಾ? ಕಾರಣ ಏನಂದರೆ ಸ್ವಲ್ಪ ಟೋಟಲಿ ಮ್ಯೂಸಿಕ್ಕೇ ಅಲ್ವಾ ಅಂತೇಳಿ ನಾನು ತೊಗೊಂಡ್ಬಿಟ್ಟೆ. ಅಲ್ಲ ಚಿಕ್ಕ ವಾಯ್ಸ್ ಅಷ್ಟೇ ಮ್ಯೂಸಿಕ್. ನೋಡಿ, ನಾವು ನಮ್ಮ ಪ್ರೋಗ್ರಾಮ್ಗೆ ಈ ರೌಂಡಲ್ಲಿ ಮಹಾಯುದ್ಧ ಅಂತ ಹೆಸರು ಕೊಟ್ಟು ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ ಅಂತ ಹೇಳಿದ ತಕ್ಷಣ ನಾವು ಕನ್ನಡಕ್ಕೆ ಹೆಚ್ಚು ಒತ್ತು ಕೊಡಬೇಕನ್ನೋ ಒಂದು ಉದ್ದೇಶಕ್ಕೆ ಈ ರೌಂಡಲ್ಲಿ ಕನ್ನಡ ಸಾಂಗೇ ಇರಬೇಕಂತ. ನೆಕ್ಸ್ಟ್ ರೌಂಡಲ್ಲಿ ನಾವು ಇನ್ನೂ ಡಿಸ್ಕಸ್ ಮಾಡಬೇಕು ಟೆಕ್ನಿಕಲ್ ಟೀಮ್ ಅಥವಾ ಕ್ರಿಯೇಟಿವ್ ಟೀಮಲ್ಲಿ. ಸೊ ಈ ಟೀಮಲ್ಲಿ ನಿಮಗೆ ಹಿಂದಿ ಸಾಂಗ್ ಪರ್ಫಾರ್ಮೆನ್ಸ್ ಮಾಡೋ ಹಾಗೆ ಇಲ್ಲ, ಅದು ನಿಮಗೆ ಮೈನಸ್ ಆಗುತ್ತೆ ಇವತ್ತಿದು ಪರ್ಫಾರ್ಮೆನ್ಸಲ್ಲಿ. ಅಂದರೆ ಮ್ಯೂಸಿಕ್ಕಿಗೆ ಯಾವುದೇ ಭಾಷೆ ಮಿತಿ ಇಲ್ಲ, ಬಟ್ ಈ ಶೋ ಅಲ್ಲಿ ಈ ರೌಂಡಿಗೆ ನಾವು ರೂಲ್ಸ್ ಮಾಡಿರೋದ್ರಿಂದ ಅದ್ರ ಪ್ರಕಾರನೇ ಹೋಗಬೇಕಾಗುತ್ತೆ. ಒಂದು. ಸೆಕೆಂಡ್, ನೀವು ಇನ್ ಕೇಸ್ ಹಿಂದಿ ಸಾಂಗ್ಗೆ ತೊಗೊಂಡಿದ್ರು ಪರವಾಗಿರಲಿಲ್ಲ, ಫೀಮೇಲ್ ಯಾಕೆ ತೊಗೊಂಡ್ರಿ ಗೊತ್ತಾಗಿಲ್ಲ. ಯಾಕೆಂದರೆ ಹುಡುಗಿಯರ ಸಾಂಗ್ ತೊಗೊಂಡು ಇವಾಗ ಪರ್ಫಾರ್ಮೆನ್ಸ್ ಮಾಡಿದ್ದಕ್ಕೆ ನನಗೆ ಜಸ್ಟಿಫಿಕೇಷನ್ ಸಿಗಲಿಲ್ಲ. ಯಾಕೆಂದರೆ ಅದರಲ್ಲಿ ಹುಡುಗಿಯರ ವಾಯ್ಸ್ ಓವರ್ ಇತ್ತು, ಅವನಿಗೆ ಲಿಪ್ಸಿಂಗ್ ಮಾಡೋಕ್ಕಲ್ಲ. ಬರೀ ನೀವು ಮ್ಯೂಸಿಕ್ಕಿಗೆ ಇಂಪಾರ್ಟೆನ್ಸ್ ಕೊಟ್ಟಾಗ ಕೊರಿಯೋಗ್ರಫಿಯಲ್ಲಿ ಇದನ್ನು ನೀವು ನೋಡಬೇಕು. ನಾನು ರಿಯಲಿ ಅಪ್ರಿಷಿಯೇಟ್ ಮಾಡ್ತೇನೆ, ಹ್ಯಾಟ್ಸ್ ಆಫ್ ಹೇಳ್ತೀನಿ. ನೀವು ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದೀರಾ. ಬಟ್ ವೇದಿಕೆ ಅಂತ ಅಂದಾಗ ಎಲ್ರಿಗೂ ಒಂದೇ, ಅದು ಎಲ್ರಿಗೂ ಅವರವರ ತಾಯಿ ಇಂಪಾರ್ಟೆಂಟ್. ಸೊ ಎಲ್ರಿಗೂ ಅವರವರ ಟ್ಯಾಲೆಂಟ್ ಇಂಪಾರ್ಟೆಂಟ್. ಅದು ಕಷ್ಟ ಇರಲಿ ಸುಖ ಇರಲಿ. ಕೆಲವರು ನೀವು ಈಗ ಕಷ್ಟಪಡ್ತಿದ್ದೀರಾ, ಎಷ್ಟೋ ಜನ ಹೇಳ್ಕೊಳ್ಳೋಕ್ಕೆ ಮುಂದೆ ಬರಲ್ಲ, ಅದು ಬೇರೆ ರೀತಿ. ಸೊ ನಾನು ರಿಯಲಿ ಅಪ್ರಿಷಿಯೇಟ್ ಮಾಡ್ತೇನೆ, ಹ್ಯಾಟ್ಸ್ ಆಫ್ ಹೇಳ್ತೇನೆ. ನಾನು ದಯವಿಟ್ಟು ಕರ್ನಾಟಕದ ಎಲ್ಲ ಜನತೆಗೆ ಹೇಳ್ತೀನಿ, ಇಂಥ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ ಅಂತ. ಕಾಸ್ಟ್ಯೂಮ್ ಬಗ್ಗೆ ಎಕ್ಸ್ಕ್ಯೂಸಸ್ ಕೊಡುವಂಗಿಲ್ಲ ಈ ವೇದಿಕೆಯಲ್ಲಿ, ಬಟ್ ನೀವು ಎಕ್ಸ್ಕ್ಯೂಸ್ ಕೊಟ್ಟಿದ್ದೀರಾ, ಅದು ನಾನು ಒಂದು ಸೈಡಿಗೆ ಇಟ್ಟರು ಫಾರ್ ದ ಮೂಮೆಂಟ್. ನೀವು ರೂಲ್ಸ್ ಬ್ರೇಕ್ ಮಾಡಿರೋದಕ್ಕೆ ಇವತ್ತು -ಪಾಯಿಂಟ್ ಇರುತ್ತೆ. ಮತ್ತು ಡ್ಯಾನ್ಸಿಂಗ್ ವೈಸ್ ಸ್ಟೆಪ್ ಫಿನಿಷಿಂಗ್ ಬಗ್ಗೆ ನೋಡಿ ಯಾವ ಫಾರ್ಮ್. ಇವತ್ತು ಒಂದು ಬೆಸ್ಟ್ ಪಾಯಿಂಟ್ ಏನಂದರೆ ಎಲ್ರಿಗೂ ಫ್ರೀ ಇಂಟರ್ನೆಟ್ ಇದ್ದೇ ಇದೆ, ಒಂದು ರೀಚಾರ್ಜ್ ಮಾಡಿದ್ದೆ. ಎಲ್ಲ ಕಡೆ ನಮಗೆ ಎಜುಕೇಷನ್ ಸಿಗುತ್ತೆ. ಒಂದು ಫಾರ್ಮ್ನ ಕಲಿತು ಅದನ್ನು, ಯಾಕೆಂದರೆ ಈ ರಿಯಾಲಿಟಿ ಶೋ ಅಲ್ಲಿ ತುಂಬ ನಿಮಗೆ ಟೈಮಿಂಗ್ ಸಿಕ್ಕಿದೆ. ಸೊ ಒಂದು ಫಾರ್ಮ್ನ ಕಲಿತು ಅದನ್ನು ನೀಟಾಗಿ ಪ್ರೆಸೆಂಟ್ ಮಾಡಿದರೆ ನಿಮಗೆ ಈ ವೇದಿಕೆ ಮುಂದಕ್ಕೆ ಇರುತ್ತೆ. ಬೇರೆ ಅದರ್ ದೆನ್ ದ್ಯಾಟ್ ನಿಮ್ಗೇನು ಸಪೋರ್ಟ್ ಸಿಗಬೇಕೋ ಅದು ಸಿಗುತ್ತೆ ಈ ವೇದಿಕೆಯಲ್ಲಿ. ಅದು ಬಿಟ್ಟರೆ ಡ್ಯಾನ್ಸ್ ಅಂತ ಬಂದಾಗ ನಾನು ಆ್ಯಸ್ ಎ ಜಡ್ಜ್, ಇದು ನನ್ನ ಪರ್ಸ್ನಲ್ ಒಪಿನಿಯನ್, ನಾವು ರೂಲ್ಸ್ನ ಯಾರು ಬಾಯ್ಕಾಟ್ ಮಾಡ್ತಾರೆ ಅದನ್ನು ಎಂಟರ್ಟೈನ್ಮೆಂಟ್ ಮಾಡೋದಿಲ್ಲ. ಸಾರಿ ಟು ಸೇ ದಿಸ್. ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ಸೂರಜ್ ಅವರೇ. ಓವರ್ ಟು ಸಾಕ್ಷಿ ಅವರೇ, ಹೇಗನ್ನಿಸ್ತು ನಿಮಗೆ ಒಂದು ಪರ್ಫಾರ್ಮೆನ್ಸ್? ಸೊ ವಿಶಾಲ್, ನನಗೆ ಎನರ್ಜಿ ತುಂಬ ಇಷ್ಟ ಆಯಿತು ವಿಶಾಲ್ದು. ಹಿ ಹ್ಯಾಸ್ ಅಂದರೆ ಪೊಟೆನ್ಷಿಯಲ್ ಇದೆ ವಿಶಾಲಲ್ಲಿ ಮಾಡೋದಕ್ಕೆ. ಸೊ ಇಫ್ ಈಸ್ ಟ್ರೈನ್ ಪ್ರಾಪರ್ಲಿ, ಇಫ್ ಹಿ ಹ್ಯಾಸ್ ಸಫಿಷಿಯಂಟ್ ಟೈಮ್, ಸೊ ಅವರು ಇನ್ನೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅನ್ನೋದು ನನ್ನ ಒಪಿನಿಯನ್. ಆ್ಯಂಡ್ ಆಲ್ಸೋ ಎಕ್ಸ್ಪ್ರೆಷನ್ ತುಂಬ ಕೊಡೋಕ್ಕೆ ಅವ್ರಿಗೆ ಅವಕಾಶ ಇರಲಿಲ್ಲ, ಯಾಕಂದರೆ ಇಟ್ ವಾಸ್ ಅ ಫೀಮೇಲ್ ಬೇಸ್ ಸಾಂಗ್ ಅನಿಸುತ್ತೆ ಅವ್ರಿಗೆ. ಸೊ ಅದರಿಂದ ಒಂದು ಮೇಲ್ ಆಗಲಿ ಅವ್ರಿಗೆ ಸೂಟ್ ಆಗುವಂಥ ಒಂದು ಸಾಂಗ್ನ ನೀವು ಚೂಸ್ ಮಾಡಿದಾಗ ಈ ಥರ ಅವ್ರಿಗೆ ಒಂದು ಬ್ರಾಡ್ ವೇಸ್ ಓಪನ್ ಆಗುತ್ತೆ. ಅವ್ರಿಗೆ ಎಕ್ಸ್ಪ್ರೆಷನ್ ಆಗಲಿ, ಸಾಂಗ್ ಹಾಡೋದಕ್ಕಾಗಲಿ, ಈ ಥರ ಅವಕಾಶಗಳು ಜಾಸ್ತಿ ಇರುತ್ತೆ. ಇದೆಲ್ಲ ಆ್ಯಡ್ ಆನ್ ಮಾಡುತ್ತೆ ಅವ್ರ ಪರ್ಫಾರ್ಮೆನ್ಸ್ಗೆ. ಸೊ ಇದನ್ನೆಲ್ಲ ನೀವು ಇದ್ರ ಮೇಲೆಲ್ಲ ಕಾನ್ಸಂಟ್ರೇಟ್ ಮಾಡಿ ಇಂಪ್ರೂವ್ ಮಾಡಿದ್ರೆ ಖಂಡಿತ ಅವ್ರಿಗೆ ಮುಂದಕ್ಕೆ ಸ್ಕೋಪ್ ಇದೆ. ಆ್ಯಂಡ್ ಲೈಕ್ ಇಂಪ್ರೂವ್ಮೆಂಟ್ಗೆ ಸ್ಕೋಪ್ ಇದೆ ಅವ್ರಿಗೆ. ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಧನ್ಯವಾದಗಳು ಸಾಕ್ಷಿ ಅವರೇ. ಓವರ್ ಟು ಸುಮಿತ್ ಸರ್, ನಿಮ್ಗೆ ಹೇಗೆ ಅನ್ನಿಸ್ತು ಪರ್ಫಾರ್ಮೆನ್ಸ್? ವಿಶಾಲ್, ಹಾಯ್ ಸರ್. ಹಾಯ್ ಸರ್. ಕೊಡಿ ಸರಿಗೆ ಮೈಕ್ ಅಂತ ಸರಿಗೆ ಕೊಡಿ.
ಸರ್ ನಿಮ್ಮ ಪಾಸ್ಟ್ ಆಗಲಿ ನಿಮ್ಮ ಸ್ಟೋರಿ ಆಗಲಿ ಅದೇನು ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ಓಕೆ, ಬಟ್ ಶೋ ಅಂತ ಬಂದಾಗ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾವು ಸಹ ಫಾಲೋ ಮಾಡಬೇಕಾಗುತ್ತೆ ಅಲ್ವಾ? ಎಸ್. ಸೊ ಎಲ್ಲಿ ಕನ್ನಡ ಸಾಂಗ್ ಬಂತ ಅಲ್ಲೇ ನಾನು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿಬಿಟ್ಟೆ. ಓಕೆ, ಇವನ್ ಅದರ ಮೇಲೆ ಅದು ಫೀಮೇಲ್, ಇವನ್ ಈ ಕಾಂಟ್ ಲಿಪ್ಸಿಂಗ್ ಸಹ ಮಾಡಲಿಕ್ಕಾಗಿಲ್ಲ. ಬಟ್ ಅವನ ಎನರ್ಜಿ ಮಾತ್ರ ಸಖತ್ತಾಗಿತ್ತು. ಬಟ್ ನೀವು ಯಾವ ಡಾನ್ಸ್ ಫಾರ್ಮ್ ಚೂಸ್ ಮಾಡಿದಿರಾ ಅದೇ ನಾನು ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೇನೆ. ಯಾವ ಡಾನ್ಸ್ ಫಾರ್ಮ್ ಮಿಕ್ಸ್ ಮಾಡಿದ್ದೀರಾ? ಹಿಪಾಪ, ಅರ್ಬಾನ, ಕ್ರಂಪ, ಡಬ್ ಸ್ಟೆಪ್, ರೋಬೋಟಿಕ್, ಅದು ಸ್ವಲ್ಪ ನಂಗೆ ಕನ್ಫ್ಯೂಷನ್ ಆಗಿತ್ತು. ಮತ್ತು ಅವನ ಎಕ್ಸ್ಪ್ರೆಷನ್ಸ್ ಅದು ಔಟ್ ಆಫ್ ದ ಡಾನ್ಸ್ ಫಾರ್ಮ್ ಥರ ಕಾಣಿಸ್ತಿತ್ತು ನನಗೆ. ಎಕ್ಸ್ಪ್ರೆಷನ್ಸ್ ಮ್ಯಾಚ್ ಆಗ್ತಿರಲಿಲ್ಲ. ಕ್ರಂಪ್ ಆದರೆ ಅದರ ಅಗ್ರೆಷನ್ಸೇ ಬೇರೆ ಇದೆ ಅಲ್ವಾ? ಸೊ ಒಂದೊಂದು ಡಾನ್ಸ್ ಫಾರ್ಮ್ಗೆ ಒಂದೊಂದು ಫೇಸ್ ಎಕ್ಸ್ಪ್ರೆಷನ್ಸ್ ಇದೆ, ಬಟ್ ಅದು ಯಾವುದಕ್ಕೂ ಲಿಂಕ್ ಆಗ್ತಿರಲಿಲ್ಲ ಆ್ಯಸ್ ಅ ಹಿಪಾಪ್ ಆರ್ಟಿಸ್ಟ್. ಅರ್ಥ ಆಯ್ತಾ? ನಾವು ಸಹ ಇದು ಹಿಪಾಪೇ ಮಾಡ್ತಾ ಬರ್ತಿರೋದು. ಸೊ ಅದೊಂದು ನೀವು ಎಕ್ಸ್ಪ್ಲೇನ್ ಮಾಡ್ಬೋದಾ ಏನಂತ, ಏನು ಫಾರ್ಮ್ ಮಿಕ್ಸ್ ಮಾಡಿದ್ದೀರಂತ? ಯೋಚನೆ ಬಟ್ ಡಿಫ್ರೆಂಟಲ್ಲಿ ಇರಬೇಕಂತ. ಎಸ್ ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ. ಬಟ್ ಅದೇ ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ? ಎಕ್ಸ್ಪೆಕ್ಟ್ ಅಂತಂದರೆ ವಿಚ್ ಸ್ಟೈಲ್? ಫ್ರೀ ಸ್ಟೈಲಲ್ಲಿ ಸ್ವಲ್ಪ ಫ್ರೀ ಸ್ಟೈಲ್ ಈಸ್ ನಾಟ್ ಅ ಡಾನ್ಸ್ ಫಾರ್ಮ್ ಸರ್. ಫ್ರೀ ಸ್ಟೈಲ್ ಇಸ್ ಅ ಮ್ಯೂಸಿಕ್ ಪ್ಲೇ ಆಗ್ತಿರುತ್ತೆ, ನಮ್ಮೊಳಗಿರೋ ಏನು ಮೂಮೆಂಟ್ ಇದೆ ಅದನ್ನು ನಾವು ಫ್ಲೋ ಮಾಡ್ಕೊಂಡು ಹೋಗ್ತೀವಿ, ಅದನ್ನು ಫ್ರೀ ಸ್ಟೈಲ್ ಹೇಳ್ತಾರೆ. ಫ್ರೀ ಸ್ಟೈಲ್ ಡಾನ್ಸ್ ಫಾರ್ಮ್ ಅಂತ ನನ್ನ ಪ್ರಕಾರ ಇಲ್ಲ. ಎಸ್. ಸೊ ನೆಕ್ಸ್ಟ್ ಟೈಮ್ ಬರುವಾಗ ಪ್ಲೀಸ್ ಕೊರಿಯೋಗ್ರಫಿ ಬಗ್ಗೆ ಸ್ವಲ್ಪ ಅದೇ ಸರ್ ಹೇಳ್ತಾರೆ, ಗೂಗಲ್ ಮಾಡಿದ್ರೆ 100 ಡಾನ್ಸ್ ಫಾರ್ಮ್ ಸಿಗುತ್ತೆ, ಅದರ ಬೇಸಿಕ್ ಸಿಗುತ್ತೆ, ಫೌಂಡೇಶನ್ ಸಿಗುತ್ತೆ. ಸೊ ವಿ ಕ್ಯಾನ್ ಲರ್ನ್ ಈಸಿಲಿ ಅಲ್ವಾ? ಮುಂಚೆ ಥರ ಇಲ್ಲ. ಈಗ ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಒಂದು ಕ್ಲಿಕ್ಕಲ್ಲಿ 100 ಮೂಮೆಂಟ್ ಸಿಗುತ್ತೆ ಅಲ್ಲ? ಎಸ್. ಸೊ ನೆಕ್ಸ್ಟ್ ಟೈಮ್ ಬರುವಾಗ ಸ್ವಲ್ಪ ಇಂಪ್ರೂವೈಸ್ ಮಾಡಿ ಕೊರಿಯೋಗ್ರಫಿ ಮೇಲೆ, ಕಾಸ್ಟ್ಯೂಮ್ಸ್ ಮೇಲೆ, ಓವರಾಲ್ ಎಲ್ಲರ ಮೇಲೆ ತುಂಬ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೆ. ಅವನ ಹತ್ರ ಪೊಟೆನ್ಷಿಯಲ್ ಇದೆ, ಪ್ಲೀಸ್ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಹಿ ವಿಲ್ ಬಿ ದ ಕರ್ನಾಟಕಸ್ ಬೆಸ್ಟ್ ಡಾನ್ಸರ್ ಇಫ್ ಇನ್ ಕೇಸ್ ಯು ವರ್ಕ್. ಟೆನ್ಷನ್ ಏನಿಲ್ಲ ಸರ್. ಓಕೆ, ಮದುವೆ ಇದೆಲ್ಲ 1 ವೀಕಲ್ಲಿ ಯಾಕೆ ನಿಮ್ಗೆ ಗೊತ್ತಿರಲಿಲ್ವಾ? ಅದೇ ಟೆನ್ಷನ್ ಸರ್. 1 ವೀಕಲ್ಲಿ ಕಲ್ತೀಯಾ 1 ಅವರಲ್ಲಿ ಕಲ್ತೀಯಾ? 1 hour. 1 ಅವರಲ್ಲಿ ನಮಗೇನೆ ಕಲಿಕ್ಕಾಗಲ್ಲ. ಎಸ್. ನೆಕ್ಸ್ಟ್ ಬರುವಾಗ 1 ವೀಕ್ ಕಲ್ತ್ಕೊಂಡು ಬಾ ಆಯಿತಾ? ಸರಿಯಾ? 1 ಅವರಲ್ಲಿ ಏನು ವರ್ಕೌಟ್ ಆಗಲ್ಲ. ಓಕೆ ಓಕೆ ಓಕೆ. ಆಲ್ ದ ಬೆಸ್ಟ್ ಫಾರ್ ದ ನೆಕ್ಸ್ಟ್ ಒನ್. ಥ್ಯಾಂಕ್ ಯು ಸುಮಿತ್ ಅವರೇ. ನಮ್ಮ ಸ್ಪೆಷಲ್ ಗೆಸ್ಟ್ ಆಗಿರುವಂಥ ಸುದರ್ಶನ್ ಸರ್, ನಿಮ್ಗೆ ಹೇಗೆ ಅನಿಸ್ತೀವಿ ಒಂದು ಪರ್ಫಾರ್ಮೆನ್ಸ್? ನಮಸ್ತೆ ವಿಶಾಲ್. ನಮಸ್ತೆ. ಅವನಲ್ಲಿ ಸಾಕಷ್ಟು ಪ್ರತಿಭೆ ಇದೆ. ಆ ಪ್ರತಿಭೆಯನ್ನು ಬಳಸ್ಕೊಳ್ಬೇಕಾದದ್ದು ನಮ್ಮ ಕರ್ತವ್ಯ. ನಿಮ್ಮ ಸಾಧನೆಗೆ ನಾನು ಹ್ಯಾಟ್ಸಪ್ ಹೇಳ್ತೀನಿ. ತುಂಬ ಕಷ್ಟಪಟ್ಟು ತುಂಬ ರಾಯಚೂರಿಂದ ದೂರದಿಂದ ಬಂದಿದ್ದೀರಿ. ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನೀವು ದುಡಿಯೋದ್ರಲ್ಲಿ ಸಾಕಷ್ಟು ಪ್ರತಿಭೆಗಳನ್ನು ಬೆಳೆಸಲಿಕ್ಕೆ ನೀವು ಮಾಡ್ತಾ ಇದ್ದೀರಿ. ನಿಮ್ಮಿಂದಾಗಿ ನಮ್ಮ ಸಂಸ್ಕೃತಿ ಈ ಪರಂಪರೆ ಉಳಿದಿದೆ. ನಿಜವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇವನು ಸಾಕಷ್ಟು ಬೆಳೆಸ್ಬೋದು, ಅವನು ಸಾಕಷ್ಟು ಎನರ್ಜಿ ಇದೆ. ಬಟ್ ಅವನದೇ ಲೋಕದಲ್ಲಿದ್ದಾನೆ. ನಾವೇನು ಮಾತಾಡ್ತೀವಿ ಅವನಿಗೆ ಗೊತ್ತಿಲ್ಲ, ಅವನದೇ ಲೋಕದಲ್ಲಿದ್ದಾನೆ ನಾವು. ಆದರೆ ಅವನನ್ನು ಒಂದು ಸರಿ ದಾರಿಗೆ ತರಿಸಿ ಇಲ್ಲಿ ಜಡ್ಜಸ್ ಹೇಳಿದರು ಅದೇ ರೀತಿ ಅವನು ಖಂಡಿತವಾಗಿ ಕೂಡ ಮುಂದೆ ಒಳ್ಳೆ ಬೆಳೀತಾನೆ. ಅಭಿನಂದನೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ವಿಶಾಲ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದು ಸ್ಪಂದನ ಟಿವಿ ಅರ್ಪಿಸುವಂತಹ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರೆ ಪ್ರೆಸೆಂಟ್ಸ್ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ ಜೂನಿಯರ್ ಸೀಸನ್ 1 ನಮ್ಮ ಮಹಾಯುದ್ಧ ರೌಂಡ್ 3 ನಡೀತಾ ಇದೆ. ನಮ್ಮ ಕಂಟೆಸ್ಟೆಂಟ್ಗಳು ಯುದ್ಧದಲ್ಲಿ ಮುಕ್ತರಾಗಿ ಹೋಗಿದ್ದಾರೆ. ಸೊ ಈ ಒಂದು ಯುದ್ಧ ಈಗಲೇ ಮುಂದುವರಿಯುತ್ತೆ. ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ ಕಾರ್ಯಕ್ರಮದಲ್ಲಿ ತೆಗೆಯುವಂಥ ಹೊತ್ತು. ಸೊ ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ಓಕೆ, ಇವತ್ತಿನ ಇನ್ನೋರ್ವ ಕಂಟೆಸ್ಟೆಂಟ್ ಅನ್ನು ವೇದಿಕೆಗೆ ಕರೆಯುವಂತ ಹೊತ್ತು. ನಮ್ಮ ಬೆಂಗಳೂರಿನಿಂದ ಬಂದಿದ್ದಾರೆ. ಸೊ ಅದೆಷ್ಟೋ ಜನ ಬೆಂಗಳೂರಿನಲ್ಲಿ ಆಡಿಷನ್ ಕೊಟ್ಟಿದ್ರು, 1000 ಗಟ್ಟಲೆ ಜನ.
ಬೆಂಗಳೂರಿನಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಡಿಷನ್ ಕೊಟ್ಟಿದ್ರು. ಅದರಲ್ಲಿ ಸೆಲೆಕ್ಟ್ ಆಗಿ ಗೋಲ್ಡನ್ ಮೆಡಲ್ ಪಡೆದಂತಹ ಒಂದೇ ಒಂದು ಕಂಟೆಸ್ಟೆಂಟ್, ದಟ್ ಈಸ್ ಸ್ಪರ್ಶ. ಸೊ ಲೇಡೀಸ್ ಅಂಡ್ ಜೆಂಟಲ್ಮನ್, put your hands together for ಸ್ಪರ್ಶ ಫ್ರಮ್ ಬೆಂಗಳೂರು. ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ ಅರವೇ ಸಂಚು. ಒಳ್ಳೆದಪ್ಪ, ಕೆಟ್ಟೋರಿಗೂ ಒಳ್ಳೆದಪ್ಪ ಮಾಡಲ್ಲ. ಎಲ್ಲಿ ತನಕ ಹನುಮಂತಾನೆ ಇವನ ಭಕ್ತ. ನಂಬರ್ 1 ಕೋಣೆ ತನಕ ತುಂಬಾ ಸಾಚ ಸುಳ್ಳು ಗುರುಕ. ಒಳ್ಳೆ ಮನುಷ್ಯ ಅಂತನ್ಬೋದು, ಸಂಜೆ ಮೇಲೆ ಸಿಗಲೇಬಾರ್ದು. ಇಂಥವನಂತ ಇದ್ರೆ ನೋಡು ಗುರುತಾರ ಆದಂಗೇನೆ. ಹೆಚ್ಚು ಕಡಿಮೆ ಅರ್ಧ ಊರು ಇವನ ಹೆದರಿಗೆ ಬರದಂಗೇನೆ. ಜಾಕಿ 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 ರಾಮ ಚಡ್ಡಿ ಕೊಡಕು ಜಾಕಿ 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 ಜಾಕಿ. ಹುಬ್ಬಳ್ಳಿಯ ಶಹರದಾಗ ಕಾಣೆ ಕಾಣೆ ನಿಂತ ಬುಗುಡಿ. ಸಾಫ್ ಸಾಫಾದ ಹೈವೇದಾಗ ಧಡ್ಕ ಧಡ್ಕ ಕುಲ್ಕೋ ಚಕಡಿ. ಪಾರ್ಸಲ ಬಿಗಿ ಐತಿ, ಐಟಮ್ಮ ರಗಡೈತಿ. ರಗಡ 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 ರಗಡದ ನೀವ, ರಗಡ 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 ರಗಡದ ನೀವ, ರಗಡ 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 ರಗಡದ ನೀವ, ರಗಡ 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 ರಗಡದ ನೀವ. ಓಕೆ, ನಮ್ಮ ಸ್ಪರ್ಶ ಒಂದು ರೀತಿಯಲ್ಲಿ ನಾಜೂಕಾದಂತಹ ಸ್ಪರ್ಶವನ್ನು ನಮಗೆ ಕೊಟ್ಟು ಏನು ಸ್ಮೂತಾಗಿ ಎಲ್ಲ ಮೂಮೆಂಟ್ಸ್ಗಳನ್ನು ಕ್ಲಿಯರ್ ಮಾಡಿ ಕೊಡ್ತಾ ಇದ್ಲು. ಈ ಸ್ಮೂತ್ ಪರ್ಫಾರ್ಮೆನ್ಸ್ ಜೋಕೆ ನಾನು ಬಳ್ಳಿಯ ಮಿಂಚು ಅಂತ ಬೆಂಗಳೂರಿಂದ ಬಳಕೋದಿಕ್ಕೆ ಬಂದಂತಹ ಬಳ್ಳಿ ಬೆಂಗಳೂರಿನಲ್ಲಿ ಎಲ್ಲಾಯಿತು ಮನೆ? ರಾಜಾಜಿನಗರ. ನೀವು ರಾಜಾಜಿನಗರದ ಬೆಳ್ಳಿಯ ಬಳಕು ಆದರೆ ನಮ್ಮ ನಾಗರಬಾವಿಯ ನಾಗಕನ್ನಿಕೆ ಮುಂದ್ಗಡೆ ಕೊಂತಿದ್ದಾಳೆ. ಸೊ ಹೆಂಗಾಯಿತು ಪರ್ಫಾರ್ಮೆನ್ಸ್ ಅಂತೇಳಿ ನಾಗಕನ್ನಿಕೆ ಹೇಳಬೇಕೀಗ. ಹೊಗಳ್ತಾ ಇದ್ದೀರಾ, ಬೈತಾ ಇದ್ದೀರಾ? ನಾಗಕನ್ನಿಕೆ ಅಂತ ಹೇಳಿದ್ರೆ ಇದ್ದಂತಹ ಎಲ್ಲ ದೇವಕನ್ನಿಕೆಯರಲ್ಲಿ ತುಂಬ ಶ್ರೇಷ್ಠವಾದಂತಹ ಸುಂದರವಾದಂಥವ್ರು ಅಂತ ಹೇಳಿ. ಧನ್ಯವಾದ. ಹಾಯ್ ಸ್ಪರ್ಶ. ಹಾಯ್ ಮ್ಯಾಮ್. ಹೌ ಆರ್ ಯು? ಐ ಆಮ್ ಫೈನ್ ಮ್ಯಾಮ್. ಸೊ ನನಗೆ ಸ್ಪರ್ಶ ಅಲ್ಲಿ ತುಂಬ ಪೊಟೆನ್ಷಿಯಲ್ ಕಾಣಿಸ್ತದೆ. ಶೀಸ್ ಅಂದರೆ ಕೊಟ್ಟಿರೋ ಕೆಲಸನ 100% ಆಗಿ ಅವರು ನಿಭಾಯಿಸಿದ್ದಾರೆ. ಆ್ಯಂಡ್ ಎಕ್ಸ್ಪ್ರೆಷನ್ಸ್ ವೆರಿ 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 ಕ್ಯೂಟ್. ಥ್ಯಾಂಕ್ ಯು ಮ್ಯಾಮ್. ಯು ಆರ್ ಲೈಕ್ ಪ್ಲೇಯಿಂಗ್ ವಿತ್ ಯುವರ್ ಎಕ್ಸ್ಪ್ರೆಷನ್ಸ್. ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಎನರ್ಜಿನೂ ಕೂಡ ಫಸ್ಟಿಂದ ಎಂಡ್ವರೆಗೂ ತುಂಬ ಚೆನ್ನಾಗಿ ಲೈಕ್ ಯು ನೋ ಈ ಮೂಮೆಂಟ್ಗೆ ಎನರ್ಜಿ ಕೊಡಬೇಕು, ನಾನು ಈ ಮೂಮೆಂಟ್ಗೆ ಕೊಡಬಾರ್ದು. ಯು ಹ್ಯಾವ್ ಬ್ರೇಕ್ ಡೌನ್. ಆ ಬ್ರೇಕ್ ಡೌನ್ ಇದೆ ಗೊತ್ತಾ ಥ್ರೂ ಔಟ್ ದ ಪರ್ಫಾರ್ಮೆನ್ಸ್. ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಇಂಪ್ರೂವ್ಮೆಂಟ್ಗೆ ಸ್ಕೋಪ್ ಇರೋದು ಎಲ್ಲಿ ಅಂದರೆ ಐ ಥಿಂಕ್ ಕೊರಿಯೋಗ್ರಫಿ ಸ್ವಲ್ಪ ಕಾಂಪ್ಲೆಕ್ಸ್ ಆಗಬಹುದಿತ್ತು. ಶಿ ಹ್ಯಾಸ್ ದ ಪೊಟೆನ್ಷಿಯಲ್. ಏನು ಕೊಟ್ಟರು ಅವಳು ಚೆನ್ನಾಗಿ ಮಾಡ್ತಾಳೆ. ಆ್ಯಂಡ್ ಕೊಟ್ಟಿರೋ ಕೆಲಸನ ಶಿ ಈಸ್ ಡನ್ ವೆರಿ ನೈಸ್ಲಿ. ಸೊ ಐ ಥಿಂಕ್ ಅವಳಿಗೆ ಪೊಟೆನ್ಷಿಯಲ್ ಇದೆ. ಇನ್ನೂ ಕಾಂಪ್ಲೆಕ್ಸ್ ಆಗಿದ್ದಿದ್ರು ಕೂಡ ಶಿ ವುಡ್ ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್ ಅಂತ ನನಗನ್ಸುತ್ತೆ. ಆ್ಯಂಡ್ ಆಲ್ಸೋ ಸಾಂಗ್ ಸೆಲೆಕ್ಷನ್. ಸೊ 3-4 ಸಾಂಗ್ ತೊಗೊಂಡು ಅದನ್ನು ಒಂದು ಮಾಡೋದಕ್ಕಿಂತ ಐ ಥಿಂಕ್ ಇಫ್ ದೇ ಸ್ಟಿಕ್ ಆನ್ ಟು ಒನ್ ಸಾಂಗ್ ಆ್ಯಂಡ್ ಅದನ್ನು ಅವರು ಥ್ರೂ ಔಟ್ ಸೊ ದಟ್ ನಮಗೆ ಗ್ಲಿಮ್ಸ್ ನೋಡ್ದಂಗಿದೆ ಇದು. ಸೊ ಅದಕ್ಕಿಂತ ಫುಲ್ ಒಂದು ಸ್ಟ್ರೆಚ್ಚಲ್ಲಿ ಅವ್ರದ್ದು ಓಕೆ ಒಂದು ಸ್ಟೈಲ್ ಮಾಡಿದಾಗ ಫೋಕ್ ಅಂದರೆ ಫೋಕ್ ಅದನ್ನು ನಾವು ಕಂಪ್ಲೀಟಾಗಿ ನೋಡಬಹುದು ಅನ್ನೋ ನನ್ನ ಪರ್ಸ್ಪೆಕ್ಟಿವ್ ಇದು. ಸೊ ಆಲ್ ದ ವೆರಿ ಬೆಸ್ಟ್. ಯು ಆರ್ ಅ ಗ್ರೇಟ್ ಡಾನ್ಸರ್. ಯು ಹ್ಯಾವ್ ಆಲ್ ದ ಕ್ವಾಲಿಟೀಸ್ ಆಫ್ ಬೀಯಿಂಗ್ ಕರ್ನಾಟಕಾಸ್ ಬೆಸ್ಟ್ ಡಾನ್ಸರ್. ಆಲ್ ದ ವೆರಿ ಬೆಸ್ಟ್. ಗುಡ್ ಲಕ್. ಓಕೆ, ಈ ಮುದ್ದಾದ ಹುಡುಗಿಯ ಪರ್ಫಾರ್ಮೆನ್ಸ್, ನಮ್ಮ ಮಂಗಳೂರಿನ ಮುದ್ದಾದ ಹುಡುಗ ಸೂರಜ್ ಸನಿಲ್ ಸರ್, ಹೇಗಾಯಿತು ಪರ್ಫಾರ್ಮೆನ್ಸ್?
ನಂಗೆ ಒಮ್ಮೆಲೆ ಶಾಕ್ ಆಯಿತು, ನೀವು ನನ್ನನ್ನು ಹೊಗಳಿದ್ದು ನೋಡಿ. ಇಲ್ಲ ಸರ್, ಸೌಮ್ಯ ಇಲ್ಲ ಅಲ್ಲ, ಅದೇ ಆಚೆ ಕಡೆಗೆ ಬ್ರೇಕ್ ಅದೇ ಏನಾದರೂ ಇಲ್ಲದಿದ್ದರೆ ನೀವು ಇಷ್ಟು ಚೆನ್ನಾಗಿ ಹೊಗಳೋರಲ್ಲ, ಅದಕ್ಕೆ ಶಾಕ್ ಆಯಿತು. ನಾನು ಮೊದಲೇ ಹೇಳಿದ್ದೆ ಏನಿದ್ರು ಹಂಚ್ಕೊಂಡು ತಿನ್ನುವ ಅಂತೇಳಿ. ಬೇಡ ಸರ್, ನಾವು ಚೆನ್ನಾಗಿದ್ದೇವೆ. ಎನಿವೆ, ಕಮಿಂಗ್ ಟು ಸ್ಪರ್ಶ, ನಿಮ್ಮ ಡ್ಯಾನ್ಸ್ಗೆ ಇವತ್ತು ಈ ಡ್ಯಾನ್ಸ್ಗೆ ಐ ಆಮ್ ಯುವರ್ ಫ್ಯಾನ್. ಸೂಪರ್ ಒಂದು ಡ್ಯಾನ್ಸಿಂಗ್ ಸ್ಟೈಲ್ ಇದೆ ನಿಮ್ಮ ಹತ್ರ. ಈ ವೇದಿಕೆಯಲ್ಲಿ ನಾವು ಡ್ಯಾನ್ಸ್ನ ಪ್ಯೂರಿಟಿನ ನೋಡ್ತಿದ್ದೇವೆ, ಅದು ನನಗೆ ಕಾಣಲಿಕ್ಕೆ ಸಿಕ್ತು. ನಿಮ್ಮ ಬಾಡಿ ಲ್ಯಾಂಗ್ವೇಜೇ ನಿಮ್ಮ ದೊಡ್ಡ ಸ್ಟ್ರೆಂತ್. ನಿಮಗೆ ಅಷ್ಟು ಪ್ರಾಪರ್ಟೀಸ್, ಒಂದು ಒಳ್ಳೆ ಕಾಸ್ಟ್ಯೂಮ್ ಅದು ಬೇಡ, ನಿಮ್ಮ ಹತ್ರ ಒಂದು ಒಳ್ಳೆ ಡ್ಯಾನ್ಸಿಂಗ್ ಸ್ಟೈಲ್ ಇದೆ, ಅದು ನಿಮ್ಮ ದೊಡ್ಡ ಬಿಗ್ಗೆಸ್ಟ್ ಸ್ಟ್ರೆಂತ್ ನಿಮ್ಮದು. ಸೊ ಅದು ನನಗೆ ತುಂಬ ಹಿಡಿಸ್ತು. ಆ್ಯಂಡ್ ಯು ಆರ್ ಆನ್ ಇಂಟೆಲೆಕ್ಟ್ ಪರ್ಫಾರ್ಮರ್. ಅಂದರೆ ಡ್ಯಾನ್ಸ್ ಎಲ್ಲರೂ ಮಾಡ್ತಾರೆ, ವೇದಿಕೆಯಲ್ಲಿ ಎಲ್ಲಿ ನಾನು ಎನರ್ಜಿ ಹಾಕಬೇಕು, ಎಲ್ಲಿ ಯಾವ ಥರ ಎಕ್ಸ್ಪ್ರೆಷನ್ ಕೊಡಬೇಕು, ಬರೀ ಸ್ಮೈಲ್ ಮಾಡೋದಲ್ಲ, ಎಲ್ಲಿ ಏನು ಎಕ್ಸ್ಪ್ರೆಷನ್, ಸಾಂಗ್ ಏನು ಡಿಮಾಂಡ್ ಮಾಡ್ತಿದೆ, ಏನು ಎಕ್ಸ್ಪ್ರೆಷನ್ ಕೊಡಬೇಕು, ಇದನ್ನು ನೀವು ಜಸ್ಟಿಫೈ ಮಾಡ್ತೀರಾ, ಎಲ್ಲೆಲ್ಲಿ ಹೇಗೆ ಮಾಡಬೇಕು. ಅದು ಕಾಲ್ಡ್ ಇಂಟೆಲೆಕ್ಟ್ ಪರ್ಫಾರ್ಮೆನ್ಸ್. ಅದು ನನ್ನ ಹತ್ರ ಇತ್ತು. ಇನ್ನೇನಿದ್ರು ನಿಮ್ಮ ಕೊರಿಯೋಗ್ರಫರ್ ದ ಡಿಫಿಕಲ್ಟಿ ಲೆವೆಲ್ ಆಫ್ ದ ಪರ್ಫಾರ್ಮೆನ್ಸ್, 1ನೇ ಕ್ಲಾಸ್ 2ನೇ ಕ್ಲಾಸ್ ಎಲ್ಲರೂ 100 ಔಟ್ ಆಫ್ 100 ತೊಗೋತಾರೆ ಬೇಸಿಕ್ಸಲ್ಲಿ. ಆಮೇಲೆ 7th 8th 9th ಹೋಗುವಾಗ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಆಗುತ್ತೆ. ಹಾಗೆ ನಿಮ್ಮ ಡ್ಯಾನ್ಸಿಂಗ್ ಕ್ವಾಲಿಟಿ ಇನ್ನೂ ಇಂಪ್ರೂವ್ ಆದರೆ ಇನ್ನೂ ಸ್ಟ್ರಾಂಗ್ ಆಗಿ ಬರ್ತೀರಾ. ಒಂದು ದಿವಸ ಇಲ್ಲಿ ಗೋಲ್ಡನ್ ಬಜರ್ ಅಂತ ಇದೆ, ಡೈರೆಕ್ಟ್ ಹೋಗ್ತೀರಾ ನೆಕ್ಸ್ಟ್ ರೌಂಡಿಗೆ. ಡು ಯು ವಾಂಟ್ ಗೋಲ್ಡನ್ ಬಜರ್? ಎಸ್. ಅದಕ್ಕೆ ನೀವು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು, ಅದರ್ವೈಸ್ ಯು ಆರ್ ಆನ್ ಗುಡ್ ಡಾನ್ಸರ್. ಆಲ್ ದ ಬೆಸ್ಟ್ ಯು. ಓಕೆ, ಥ್ಯಾಂಕ್ ಯು. ಓಕೆ, ಸುಮಿತ್ ಸರ್ ಹೇಗಾಯಿತು ಪರ್ಫಾರ್ಮೆನ್ಸ್? ಸ್ಪರ್ಶ ಹಾಯ್ ಸರ್. ಹಾಯ್, ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಿದ್ದೀರಾ. ಥ್ಯಾಂಕ್ ಯು. ಒಂದು ಡಾನ್ಸರ್ ಪರ್ಫಾರ್ಮ್ ಮಾಡೋದಕ್ಕಿಂತ ನನಗೆ ಏನೋ ಒಂದು ಆ್ಯಕ್ಟರ್ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ ಅನಿಸ್ತಿತ್ತು. ಕ್ಲೀನ್ ಕ್ಯಾಮ್ರಾ ಜೊತೆ ಇಂಟ್ರ್ಯಾಕ್ಟ್ ಆಗ್ತಿದ್ದೀರಾ ಅಲ್ವಾ? ಬೈ ಚಾನ್ಸ್ ಏನಾದರೂ ಆ್ಯಕ್ಟರಾ ನೀವು? ಹೌದಾ? ಆ್ಯಕ್ಚುಲಿ ನಾನು 4 ಮೂವಿ ಮಾಡಿದ್ದೀನಿ ಮತ್ತು 2 ಆಲ್ಬಮ್ ಸಾಂಗು. ಓ ಮೇಡಮ್ ಚೆನ್ನಾಗಿದ್ದೀರಿ. ನಿಮ್ಮ ಮೂವಿಯಲ್ಲಿ ಏನಾದರೂ ಪಾರ್ಟ್ ಗಿಟ್ ಖಾಲಿ ಇದೆಯಾ? ಮತ್ತು ನೆಕ್ಸ್ಟ್ ಮೂವಿಯಲ್ಲಿ ಯಾವ ಪಾತ್ರ ಆದರೂ ಅವಳಿಲ್ಲ, ತೊಂದರೆ ಇಲ್ಲ, ಮಾಡ್ತೀವಿ. ಹಾಂ, ಓಕೆ, ನೆಕ್ಸ್ಟ್ ರೆಡಿ ಆಯಿತು ಅಂದ. ಸೊ ರೈಟ್ ಗೆಸ್ ಮಾಡಿದೆ ಅಲ್ವಾ? ರೈಟ್ ಗೆಸ್ ಮಾಡಿದೆ ನಾನು ಆ್ಯಕ್ಟರ್ ಅಂತ. ಎಸ್, ಅದು ಕಾಣಿಸ್ತಿತ್ತು ನೀವು ಕ್ಯಾಮ್ರಾ ಜೊತೆ ಹೇಗೆ ಇಂಟ್ರ್ಯಾಕ್ಟ್ ಆಗ್ತಿದ್ದೀರಾ ಅಂತ ಅಲ್ವಾ? ಅದನ್ನೇ ನೋಡಿಕೊಂಡು ಎಕ್ಸಾಕ್ಟ್ ಹೇಗೆ ಬೇಕು ಹಾಗೆ ಎಕ್ಸ್ಪ್ರೆಷನ್ ಕೊಡ್ಕೊಂಡು ಡಾನ್ಸ್ ಮಾಡಿ. ಈವನ್ ಯುವರ್ ಎಕ್ಸ್ಪ್ರೆಷನ್ ವಾಸ್ ವೆರಿ ಕ್ಯೂಟ್ ಆ್ಯಂಡ್ ಪರ್ಫೆಕ್ಟ್. ಕೊರಿಯೋಗ್ರಫಿಗೆ ಏನು ಬೇಕಿತ್ತ ಅದನ್ನೇ ರೈಟ್ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದೀರಾ. ಬಟ್ ಕೊರಿಯೋಗ್ರಫಿಯಲ್ಲಿ ಇನ್ನೂ ಸ್ವಲ್ಪ ಲೆವೆಲ್ ಸ್ವಲ್ಪ ಅಪ್ ಮಾಡಬೇಕಿತ್ತಂತ ನಂಗೆ ಅನಿಸಿತ್ತು, ನನ್ನ ಅನಿಸಿಕೆ. ಓಕೆ, ಸೊ ನೆಕ್ಸ್ಟ್ ಟೈಮ್ ಬರೋವಾಗ ಸ್ವಲ್ಪ ಕೊರಿಯೋಗ್ರಫಿಯಲ್ಲಿ ಸ್ವಲ್ಪ ಇಂಪ್ರೂವೈಸ್ ಮಾಡಿ, ಬಾಕಿ ಏನು ಇನ್ಫ್ಲೂಯೆನ್ಸ್ ಮಾಡಬೇಕಂತಿಲ್ಲ. ಯು ಆರ್ ಬೆಸ್ಟ್. ನಂಗೊಂದು ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಓಕೆ, 3 ಜನ ಇಷ್ಟಪಟ್ಟಿರುವಂತಹ ಡಾನ್ಸರ್ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ಓಕೆ, ಮುಂದೆ ಸೆಮಿಫಿನಾಲಿಗೆ ಪಯಣ ಇದೆ, ಏನಾಗುತ್ತೆ ನಂತರ ನೋಡಿ. ಇದು ಸ್ಪಂದನ ವಾಹಿನಿ ಹಾಗೆಯೇ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೀಸನ್ 1. ಸೊ ಇವತ್ತು ಫಸ್ಟ್ ರೌಂಡ್ ನಡೆದಿದೆ. 10 ಜನ ಕಂಟೆಸ್ಟೆಂಟ್ ಅದ್ಭುತವಾದಂತಹ ಯುದ್ಧವನ್ನು ಈ ಒಂದು ಮಹಾಯುದ್ಧದ ವೇದಿಕೆಯಲ್ಲಿ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಸೊ ಇನ್ನು ಮುಂದೆ ಆದರೆ ನಮ್ಮ ಜಡ್ಜಸ್ ಹೇಳಿದರು, ಈ 2 ದಿನಗಳಲ್ಲಿ ಯಾರು ದಿ ಬೆಸ್ಟ್ ಪರ್ಫಾರ್ಮ್ ಮಾಡ್ತಾರೋ ಅವರಿಗೆ ನೇರವಾಗಿ ಸೆಮಿಫಿನಾಲೆ ಹತ್ತ ಪಯಣ ಇದೆ ಅಂತ ಹೇಳಿ. ಆದರೂ ಈ 10 ಜನರು ಯಾರೂ ಕೂಡ ಜಡ್ಜಸ್ ಹೃದಯವನ್ನು ಗೆದ್ದಿಲ್ಲ, ಕದ್ದು ಕೂಡ ಇಲ್ಲ. ಹಾಗಾಗಿ ಈಗ ಮತ್ತೆ ಜನತಾ ಜನಾರ್ದನನ ಆಶೀರ್ವಾದಕ್ಕೆ ಈ 10 ಜನ ಕಂಟೆಸ್ಟೆಂಟ್ಗಳು ಪಯಣವನ್ನು ಬೆಳೆಸಬೇಕಿದೆ. ಹಾಗಾಗಿ 10 ಜನ ಪ್ರತಿಭೆಯಲ್ಲಿ ಎಲ್ಲೂ ಕೂಡ ಕೊರತೆ ಇಲ್ಲ, ಆದರೆ ಎಲ್ಲೋ ಈ ದಿನದಲ್ಲಿ ಸ್ವಲ್ಪ ಏನೋ ಆಚೆ ಕಡೆಗೆ ಈಚೆ ಕಡೆಗೆ ಆಗಿರ್ಬೋದು. ಹಾಗಾಗಿ ಜನತೆಯ ಆಶೀರ್ವಾದ ಸಿಕ್ಕಿದ್ರೆ ಮತ್ತೆ ಅವರು ಸೆಮಿಫಿನಾಲಲ್ಲಿ ನೋಡಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ 10 ಜನ ಕಂಟೆಸ್ಟೆಂಟ್ಗಳನ್ನು ವೇದಿಕೆಗೆ ವೆಲ್ಕಮ್ ಮಾಡಿಕೊಳ್ತಾ ಇರುವಂಥದ್ದು ಒಂದು ಜೋರದ ಚಪ್ಪಾಳೆಗಳೊಂದಿಗೆ ನಮ್ಮ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ನ 10 ಜನ ಕಂಟೆಸ್ಟೆಂಟ್ಗಳನ್ನು ಜೋರದ ಚಪ್ಪಾಳೆಗಳೊಂದಿಗೆ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇರುವಂಥದ್ದು. ಹಾಯ್, ಹೆಲೋ, ನನ್ನ ಹೆಸರು ಶೌರ್ಯ. ನಾನು ಈ ಕಾಂಪಿಟಿಷನಲ್ಲಿ ಮುಂದುವರಿಬೇಕಾದ್ರೆ ಶೌರ್ಯ ಸ್ಪೇಸ್ KBD ಸ್ಪೇಸ್ 01 ಕೆಳಗೆ ಕಾಣುತ್ತಿರುವ ನಂಬರಿಗೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು. ಹಲೋ, ಹಾಯ್, ನನ್ನ ಹೆಸರು ಸಿಂಚನಾ. ಸ್ಪೇಸ್ KBD ಸ್ಪೇಸ್ 03 ಕೆಳಗಿರೋ ನಂಬರಿಗೆ ಮೆಸೇಜ್ ಮಾಡಿ. ಹಾಯ್, ಹೆಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಷ್ಮಾ ಗಂಗಾವತಿಯಿಂದ ಮಾತಾಡ್ತಿದ್ದೀನಿ.
ಸುಷ್ಮಾ ಅಂತ ಟೈಪ್ ಮಾಡಿ ಸ್ಪೇಸ್ KBD ಸ್ಪೇಸ್ 04 ಅಂತ ಟೈಪ್ ಮಾಡಿ ವೋಟ್ ಮಾಡಿ ಪ್ಲೀಸ್ ನನ್ನ ಗೆಲ್ಲಿಸಿ. ಥ್ಯಾಂಕ್ ಯು. ಹಾಯ್ ಹೆಲೋ, ನನ್ನ ಹೆಸರು ಪಾರ್ಥ. ನಾನು ಈ ಕಾಂಪಿಟೇಷನಲ್ಲಿ ಉಳಿಬೇಕೆಂದರೆ ಸ್ಪೇಸ್ KBD ಸ್ಪೇಸ್ 05ಗೆ ವೋಟ್ ಮಾಡಿ. ಥ್ಯಾಂಕ್ ಯು. ಹಾಯ್ ಹಲೋ, ನನ್ನ ಹೆಸರು ಸನ್ನಿಧಿ. ನಾನು ಮುಂದುವರಿಬೇಕೆಂದರೆ ಸನ್ನಿಧಿ ಸ್ಪೇಸ್ KBD ಸ್ಪೇಸ್ 07ಗೆ ವೋಟ್ ಮಾಡಿ ಕೆಳಗಿನ ನಂಬರ್ಗೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನಾ ಮುಂದೆ ಹೋಗಬೇಕಂದ್ರೆ ಮೊನಾಲಿ ಸ್ಪೇಸ್ KBD ಸ್ಪೇಸ್ 08ಗೆ ಮೆಸೇಜ್ ಮಾಡಿ ಮತ್ತು ನನ್ನ ವೋಟ್ ಮಾಡಿ. ಥ್ಯಾಂಕ್ ಯು. ಹಾಯ್ ಹಲೋ, ನನ್ನ ಹೆಸರು ವಿಶಾಲ್ ಕುಮಾರ್. ಪೇಸ್ಟ್ KBD ಪೇಸ್ಟ್ 09 ಅಮೌಂಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನಾನು ಸ್ಪರ್ಶ. ಈ ಕಾಂಪಿಟೇಷನ್ದಲ್ಲಿ ನಾನು ನೆಕ್ಸ್ಟ್ ರೌಂಡ್ ಹೋಗ್ಬೇಕಂದ್ರೆ ಸ್ಪರ್ಶ ಸ್ಪೇಸ್ KBD ಸ್ಪೇಸ್ 10ನ ಈ ಕೆಳಗಡೆ ಇರೋ ನಂಬರ್ನ ವೋಟ್ ಮಾಡಿ. ಥ್ಯಾಂಕ್ ಯು. ಹುಟ್ಟೋದಕ್ಕೆ ಸಾಯೋದಕ್ಕೆ ಏನಾದರೂ ಸಾಧಿಸಿ ಹೋಗೋದಕ್ಕೆ ಅನ್ನುವಂತಹ ಮಾತಿನ ಜೊತೆಗೆ ಸಾಧಿಸುವವನಿಗೆ 100 ಬಯಕೆ, ಅದಕ್ಕೇನೆ ಇರೋದು ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ ಜೂನಿಯರ್ ವೇದಿಕೆ. ಸೊ ಲೆಟ್ಸ್ ಏನೇ ಆಗಲಿ ಎಲ್ರಿಗೂ ಒಳ್ಳೆಯದನ್ನೇ ಬಯಸೋಣ. ಹಾಗಾಗಿ ಈ ದಿನ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬಾಯ್.